ಹಾಯ್ ಕಷ್ಟ ಸಿಸ್ ಲೈಕ್ మనొంది లేదు ఉల్లారే ఉల్లే ఉల్లే సిస్ ఉల్లే ఉల్లే సౌండ్ ఇజ్జకి ఉంది ఉండు సౌండ్ సూపర్ పనొంది లేదు వెల్కమ్ టు మై లైవ్ కಷ್ಟ సిస్ యూస్ఫుల్ పనొంది సపోర్టింగ్ మెసేజ్ లేదు థ్యాంక్ యూ సో మచ్ సిస్ నాకు వనసాడే సిస్ కేనుండే వాయిస్ కేనుండే ಕಷ್ಟ ಸಿಸ್ పోయారే ఉన్నారా ಅಂಜನೇಲು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಂಜನೇಲು ಮೀ ಭೋಜನ ಮಾಯಿಂದ ಅಮ್ಮ ಅಂತ ಕೇಳ್ತಾ ಇದ್ದಾರೆ. ಭೋಜನ ಆಗ್ಲಿಲ್ಲ, ಇನ್ನೂ ಆಗ್ಬೇಕು. ಬಾಲೇರು ಉಲ್ಲರತೆ ಬಾಬಾ ಉಲ್ಲತಾ ಹಾ ಸರಿ. ಸ್ನೇಹಜೀವಿ ಕನ್ನಡ ಲಾಗ್ಸ್ ಅವ್ರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ನೇಹಜೀವಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಊಟ ಆಯ್ತಾ ನಿಮ್ಮದು ಸ್ನೇಹಜೀವಿ ಅವರೇ?
ಆಯಿತು ನಿಮ್ಮದು ಅಂತ ಕೇಳ್ತದೆ. ಇಲ್ಲ ನಮ್ಮದು ಆಗಲಿಲ್ಲ, ಇನ್ನಾಗಬೇಕು. ಸಂದೇಶರದವರು ಬಂದರು, ಹಾಯ್ ಅಂತ ಹೇಳ್ತದೆ. ಹಾಯ್ ಸಂಧ್ಯಾ. ಕೊನಸಾಂಡ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡದವ್ರು ಲೈಕ್ ಕೊಡಿ. ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ. ಸ್ನೇಹಜೀವರು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಜೀವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಮತ್ತೆ ಎಂತ ಇವತ್ತು ಊಟಕ್ಕೆ ಎಂತ ಮಾಡಿದ್ದೀರಾ? ಎಜಿ ಮುಖಿಯಾ ಲಾಗ್ಸ್, ಹಾಯ್ ದೀದಿ. ಹಾಯ್ ಮುಖಿಯಾಜಿ, वेलकम टू माय लाइव. दीदी सपोर्ट कीजिए. ओके ओके. ಹಾಯ್ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯ್ತು ಅಂತ ಹೇಳಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಅಲ್ಲಿದ್ದಾರೆ ಸ್ನೇಹಜೀವಿ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. दीदी सपोर्ट कीजिए. मुखिया जी आप कहाँ से हो? आपका गांव कहाँ से, कहाँ है? ಕಿಚ್ಚ ಬಾಸ್ ಬಂದರು, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಿಚ್ಚ ಬಾಸ್. ವೆಲ್ಕಮ್ ಟು ಮೈ ಲೈವ್. ಹಾಯ್ ಫ್ರೆಂಡ್ಸ್, ಯಾರಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಜಾರ್ಖಂಡ್ ಸೇದಿದೆ. ಓಕೆ ಓಕೆ. ನಾನು ಕಪ್ಪು ನನ್ನ ತಪ್ಪ ಅಂತ ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಿಂಧು ಸ್ಪಾರ್ಕಲ್ಸ್ ಲೈಕ್ ಡಾನ್ಸಿಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್. ಸ್ನೇಹಜೀವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ವೆಲ್ಕಮ್ ಟು ಮೈ ಲೈವ್. ನಾನು ಕಪ್ಪು ನನ್ನ ತಪ್ಪು. ಕ್ರಸ್ಟಸಿಸ್ ಇರಕಡೆ ಪೋಯಿನೇ ಬರ್ತದೆ. ಸ್ನೇಹಜೀವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ನ್ಯೂಸ್ ನೋಡಿ. ಸಿಂಧು ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಯಾರಿದ್ದೀರಾ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಮನೆಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಜೀವಿ ಅವರು. ज्वाइन कीजिए. नोट देखिए पिन आईडी को ज्वाइन कर लीजिए. संध्या हाय. हाय अम्मा बनलेर. ಸಂಧ್ಯಾ ಹರ್ಷಲ. ಓಕೆ ಓಕೆ. ಜಾಯಿನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸ್ನೇಹಜೀವಿ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ರಸ್ಟಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕ್ರಸ್ಟಸಿಸ್. ಕ್ರಸ್ಟಸಿಸ್ ವನಸಾಂಡೆ ದಾದ ಸ್ಪೆಷಲ್ ಏನಿ. ಓಕೆ ಓಕೆ. ಈಗಲೇ ರಿಟರ್ನ್ ಬೇಕಾ ಇಲ್ಲ ನಾಳೆ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಸ್ನೇಹಜೀವಿ ಅವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಆಂಡ್ ಮಿನಿ ತುರೇನೆ. ಓಕೆ ಓಕೆ. ಬೆರಕೆದೆಲ್ಲ ಪಾಡ್ದಿದ್ದಾರೆ ತುರೇಕ್ ಖಾಲಿ ತುರೇನೆ. ಸಿಂಧು ಎಜಿ ಮುಖಿಯಾ ಲಾಗ್ಸ್. ಸಿಂಧು ರಿಟರ್ನ್ ಪ್ಲೀಸ್. ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಕ್ರಸ್ಟಸಿಸ್. ನಾಳೆ ಕೊಡಿ ಸಿಸ್, ವಿಡಿಯೋ ನೋಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಂಧು ಅವರು. ಸೂಪರ್ ಅಂತ ಹೇಳ್ತಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಸ್ನೇಹಜೀವಿ. ಓಕೆ ಓಕೆ. ನಾಳೆ ಬೇಕಾ? ಓಕೆ ಓಕೆ ಅಂತ ಹೇಳ್ತದೆ. ನಾಳೆ ನೆನಪಿನಲ್ಲಿ ರಿಟರ್ನ್ ಮಾಡಿ ಆಯಿತಾ ಸ್ನೇಹಜೀವಿ ಅವರೇ. ಡನ್ ಎಜೆ ಅಂತ ಹೇಳ್ತಾ ಇದ್ದಾರೆ. देखिए एजे आपको सिंधु जी ने गिफ्ट दिया है, आप रिटर्न कीजिए. ಸ್ನೇಹಜೀವಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಖಾಲಿ ತೋರೇನೆ ಅಂದೆ. ಓಕೆ ಓಕೆ. ಹಾಯ್ ಪ್ರಕಾಶ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಪ್ರಕಾಶ್. ಯಾರ್ಯಾರು ಬರ್ತೀರೋ ನಮ್ಮ ಮನೆಗೆ ಖಂಡಿತವಾಗಿಯೂ ರಿಟರ್ನ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಜೀವಿಯವರು. ಸ್ನೇಹಜೀವಿ ಡೋಂಟ್ ಮಿಸ್ ಅಂತ. ಹೌದು ಸ್ನೇಹಜೀವರೇ, ನಾಳೆ ನೆನಪಿನಲ್ಲಿ ಕೊಟ್ಟು ಬಿಡಿ. ಹಾಯ್ ಫ್ರೆಂಡ್ಸ್, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಜೀವಿಯವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಿಂಧು ಸಿಸ್ ವೈಟಿ ಬಗ್ಗೆ ಅರ್ಥ ಮಾಡಿದ್ದಾರೆ. ಹೌದೌದೌದು, ನಂಬಿಕೆ ಇರಲಿ ನನ್ನ ಮೇಲೆ. ಹೌದೌದು, ನಂಬಿಕೆ ಇರಲಿ, ಮಾಡ್ತಾರೆ ಅವರು
ಖಂಡಿತ ಮಾಡ್ತಾರೆ. ನಿಮ್ಮದು ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ. ಸಿಂಧು ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. रिटर्न कर देंगे आपको, ये जे मुखिया जी, आप सिंधु जी का वीडियो को कमेंट कीजिए, वो बाद में आपको रिटर्न कर देगी. सिंधु रिटर्न प्लीज. ಕಿಚ್ಚ ಬಾಸ್ ಹಾಯ್ ಅಕ್ಕ ಅಂತ ಹೇಳ್ತಿದ್ದೆ. ಹಾಯ್ ಕಿಚ್ಚ ಬಾಸ್. ಕಿಚ್ಚ ಬಾಸ್ ಊಟ ಆಯ್ತಾ? ವೇರ್ ಆರ್ ಯು ಫ್ರಮ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೇ ಇದ್ದೇನಲ್ಲ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿಚ್ಚ ಬಾಸ್ ಎಂತ ಮೆಸೇಜ್ ಅದು ನನಗೆ ಅರ್ಥ ಆಗುದಿಲ್ಲವಾ ಕಿಚ್ಚ. ವಾಸ್ತವ ಟೀಚರ್ ಅಂತ ಹೇಳ್ತಿದ್ದಾರೆ. ನಮಸ್ತೆ ವಾಸ್ತವ ಅವರೇ, ವೆಲ್ಕಮ್ ಟು ಮೈ ಲೈವ್. कमेंट कर दिया है हाय दीदी, कर दिया है दीदी. ओके ओके मुखिया जी, कमेंट कर दिया ना, वो आपको कल रिटर्न कर देगी. स्वाति लग रहा है सिस ಅಂತ ಹೇಳಿದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಸ್ವಾತಿ ಸಿಸ್. ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್. ಊಟ ಹ್ಞೂ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ದೀದಿ ಪಿನ್ ವಾಪಸ್ ಲೀಜಿಯೇ. ಓಕೆ ಓಕೆ ಮುಖಿಯಾ ಜಾಬ್. ಮೆಸೇಜ್ ಡಿಲೀಟೆಡ್ ಬೈ. ವಾಸ್ತವ ವನಸಾಂಡ ಹೆಜ್ಜೆ ವಾಸ್ತವ ನನ್ನ ವನಸಾವಡಿ ನೀ ಬಾಜಿಯಲ್ಲಿ ಪರ್ದು ಸಾಕಾದ್పోತು ನೀನು ಜ್ಯೂಸೇ ಬರ್ನಿ ಅಂಚ ಒನಸು ಒಂಚೂರು ಲೇಟ್ ಪಿದೈ ಪೋದಿತ್ತ ಅಂಚ ಜ್ಯೂಸು ನೀರು ಅವೇ ಪೂರ ಪರ್ದು ಸಾಕಾಂಡ ಒಂದೆರಡು ಸೆಕೆಟ್ ಅಂಚಿತ್ತು ಒನಸೇ ರುಜಿತೆ ಡೌಟ್ ಇನಿ ಉಂಪಿನ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಈಗಲೇ ಬೇಕಾದರೆ ಈಗಲೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಆಯ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸ್ನೇಹಜೀವರು ಸಪೋರ್ಟಿಂಗಲ್ಲಿದ್ದಾರೆ. ಅಯ್ಯೋ ಓದಲಿಕ್ಕೆ ಬರಲಿಲ್ಲ ಅಂದರೆ ಸುಮ್ಮನಿರಿ, ಯಾಕೆ ತಪ್ಪು ಹೇಳ್ತೀರಾ? ಎಂತ ಕಿಚ್ಚ ನಿಂದು, ಏನಾಯಿತು ನಿನಗೆ? ನೀನು ಸರಿಯಾಗಿ ಬರಿ. ಅದು ಯಾವ ಲೆಟರ್ ಅದು? ಸರಿಯಾಗಿ ಬರಿ ಅಂತೀನಿ, ನಾನು ಓದ್ತೇನೆ ಆಯಿತಾ. ಈಗ ನೀನು ಹೇಳಿಕೊಡು ಆಯಿತಾ ನನಗೆ ಓದಲಿಕ್ಕೆ ಆಯಿತಾ. ಸರಿ ಬರೆದ್ರೆ ಸರಿ. ನೈಸ್ ಸಪೋರ್ಟಿಂಗಲ್ಲಿದ್ದಾರೆ. ಕನ್ನಡ ಸಿ ಬಟ್ ಕರೋ ಪ್ಲೀಸ್. ಎಂತದ ನನಗೆ ಅರ್ಥವೇ ಆಗುದಿಲ್ಲ ಪ್ರಕಾಶ್ ಅವರೇ. ಸ್ವಾತಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಸಿಸ್ ವನಸಾಂಡೆ ದಾದೇನಿ ಕಜಿಪ್ಪು ದಾದೆ ಸ್ಪೆಷಲ್ ಮಾಡ್ತಾರೆ. ವಾಸ್ತವ್ ಬ್ರೋ ವನಸಾಂಡೆ ಇರ್ನಾ ಉಳ್ಳಾರೆ ವಾಸ್ತವ್ ಬ್ರೋ ವನಸಾಂಡೆ ಇಲ್ಲ ಅಕ್ಕ, ಇದು ಸರಿ ಉಂಟು ನೋಡು ಮೆಸೇಜ್. ಮತ್ತೆ ನೀನು ಎಂತ ಮಾಡುದ? ಅದು ಯಾವ ಇದರಲ್ಲಿ ಮಾಡುದಾ? ಕರ್ಸಿವ್ ಲೆಟರಲ್ಲಿ ಮಾಡಿದ್ದ? ಕರ್ಸಿವಲ್ಲಿ ಬೇಡ ಆಯ್ತು, ಸಮ ಲೆಟರಲ್ಲಿ ಮಾಡು. ಅಂದೆ ಆಂಡಿಯೇ ಇರ್ನಾಂಡೆ ಇಜ್ಜಿ ಚೂರು ಲೇಟ್ ಉಂಡು ಒನಸ್ ಮಲ್ಪನೆ ಎಂಕ್ ಚಿಕನಾ ಅಂದೆ ಸ್ವಾತಿ ಸಿಸಿ ಎಂಕ್ಲಿಗೆ ವೆಜ್ಜಿನಿ. ಕಿಚ್ಚ ಬಾಸ್ ಇದು ಬಿಲ್ಕುಲ್ ಅರ್ಥ ಆಗುದಿಲ್ಲ ಕಿಚ್ಚ ಬಾಸ್, ನನಗೆ ಬಿಲ್ಕುಲ್ ಅರ್ಥ ಆಗುದಿಲ್ಲ. ಅದು ಚಿಕ್ಕ ಲೆಟರಲ್ಲಿ ಉಂಟು, ಮತ್ತೆ ನೀನು ಕರ್ಸಿವಲ್ಲಿ ಹಾಕಿದ್ದು ಕಾಣಬೇಕು. ಅದು ಬೇಡ, ಕರ್ಸಿವಲ್ಲಿ ಬೇಡ. ಕಿಚ್ಚ ಬಾಸ್ ಕಿಂಗ್ ಮೇಕರ್ ನಗಾಡ್ತಾ ಇದ್ದಾರೆ. ಹಾಯ್ ಅಕ್ಕ ಅಂತ ಹೇಳ್ತಾರೆ. ಮತ್ತೆ ಹೀಗೆ ಯಾಕ ಕಿಚ್ಚ ಬಾಸ್ ಊಟ ಆಯ್ತಾ? ಎಂತ ಸ್ಪೆಷಲ್ ಇವತ್ತು? ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಕ್ರಾಸ್ಟರ್ಸಿಸ್. ಥ್ಯಾಂಕ್ ಯು ಕ್ರಾಸ್ಟರ್ಸಿಸ್. ಇಲ್ಲ ಅಕ್ಕ, ಹೀಗೆ ಹಾಕ್ಬೇಕಾಯ್ತಾ? ಇದಾದ್ರೆ ಸರಿ ಉಂಟು ಸ್ವಲ್ಪ. ಯಾಕೆ ಊಟ ಮಾಡ್ಲಿಲ್ವಾ ಕಿಚ್ಚ? ಏನು ಇವತ್ತು ಕೂಡ ಉಪವಾಸವಾ? ಇಲ್ಲ ಅಕ್ಕ ಅಂತ ಹೇಳ್ತದೆ. ಎಂತ ಲೆಟರಲ್ಲಿ ಹಾಕ್ತೀಯ ನನಗೆ ಗೊತ್ತಾಗುದಿಲ್ಲ. ಇದು ಸೂಪರ್ ಆದ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಕ್ಲಸ್ಟರ್ ಸಿಸ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಪೋರ್ಟ್ ಮಾಡ್ತೀನಿ.
ಕಿಚ್ಚ ಅವರು ಇದು ಶೂ ಗೀ ಎಲ್ಲ ಕೊಡ್ತಿದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ ಕಿಚ್ಚ ಅವರು. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್, ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಕ್ರಸ್ಟಸಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸಪೋರ್ಟಿಂಗ್ ಲೇರು ನಮ್ಮ ಕ್ರಾಸ್ಟರ್ಸಿಸ್. ಬಾಬಾ ಇರೇ ಬೋಡೆಪ್ಪ ತಿನ್ರೆ, ಇರೇ ತಿನ್ರೆ ಬೋಡಾ ಪಾಡೋಡ ಪ್ಲೇಟೆಡ್ ಬರ್ಚಾ. ಸರಿ ಸರಿ. ಅಯ್ಯೋ ಅದು ಸಪೋರ್ಟಿಂಗ್ ಮೆಸೇಜ್ ಅಲ್ಲ, ನನಗೆ ಅದು ಸಪೋರ್ಟಿಂಗ್ ಮೆಸೇಜ್. ಮತ್ತೆ ಎಂತ ಅದನ್ನು ಎಂತ ಓದುದು ನಾನು, ಅದನ್ನು ಹಾಗೆ ಕಳಿಸಿದ್ದೆ. ಲಾವಣ್ಯ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಲಾವಣ್ಯ ಸಿಸ್, ವೆಲ್ಕಮ್ ಟು ಮೈ ಲೈವ್. ಬಕ್ಕ ಲಾವಣ್ಯ ಸಿಸ್ ವನಸಾಂಡೆ ದಾದ ಸ್ಪೆಷಲಿ ನೀರೇಗ ದಾದ ಕಜಿಪ್ ಮಲ್ದಾರ್. ನೀವು ಕನ್ನಡ ಅಲ್ಲ ಲಾವಣ್ಯ ಸಿಸ್? ಲಾವಣ್ಯ ಸಿಸ್ ಊಟ ಆಯ್ತಾ ನಿಮ್ದು? ಎಂತ ಸ್ಪೆಷಲ್ ಇವತ್ತು? ಲೈಕ್ ಡನ್ ಅಂತ ಇರ್ತದೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಎಂತದ ಶೂ ಅದೆಲ್ಲ ಕೊಡ್ತಿಯಲ್ಲ, ನನಗೆ ಬೇಡವ ಶೂ ಎಲ್ಲದು. ಊಟ ಆಯ್ತು ಅಂತ ಹೇಳ್ತಿದ್ದಾರೆ. ಅಂಬರೀಶ್ ಅಂಬು ಅವರು ಬಂದರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಅಂಬರೀಶ್ ಜಿ, ವೆಲ್ಕಮ್ ಟು ಮೈ ಲೈವ್. ಲಾವಣ್ಯ ಗುಡ್ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಬಾಸ್ ಬಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ಬಾಯ್ ಕಿಚ್ಚ ಬಾಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ಸೂಪರ್ ಸಿಸಿ ಹೆಂಗೆ ಕುಂದಾರ್ಥ ಪೂಜಿ ಸಿಸ್ ದಾದ ಬರ್ತಾರಂದು ಗೊತ್ತಾವ ಜಂಕ್. ಒಂದು ಭಾಷೆ ತುಳುವ ಕನ್ನಡನ ಕನ್ನಡ ತುಳು ಅತ್ತ ಅನ್ನದೆ. ಸಪೋರ್ಟಿಂಗ್ ನುಲೇರ ಅಂಬರೀಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂಬರೀಶ್ ಅವರೇ, ಹಾಯ್ ಅಂಬರೀಶ್. ಕನ್ನಡ ಬರ್ತದಾ? ಕಿಚ್ಚ ಬಾಸ್ ಎಂಥದ್ದು ಎಂಥ ಮೆಸೇಜ್? ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ. ಮಲಯಾಳಂ ಬರ್ಪುಜಿ ಸಿಸ್ಸಿಂಕ್, ಮಲಯಾಳಂ ಬರ್ಪುಜಿ. ಕಿಚ್ಚ ಬರ್ತದೆ ನಿನ್ಗೆ, ಮಲಯಾಳಿ ಬರ್ತದೆ ಕಿಚ್ಚ. ನಗಡುದೇ ಒಂದು ಗೊತ್ತಲ್ಲ ಕಿಚ್ಚ. ಲಾವಣ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕ್ರಾಸ್ಟಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕ್ರಾಸ್ಟಸಿಸ್. ಲಾವಣ್ಯ ಅವರು ನೀರು ಕೊಡ್ತಾ ಇದ್ದಾರೆ. ಹೌದು ಲಾವಣ್ಯ ಅವರು, ಇವತ್ತು ನೀರು ಕುಡ್ದು ಸೋತು ಹೋಗಿದ್ದೇವೆ ಇಲ್ಲಿ ನಾವು. ಕರೆಂಟ್ ಬೇಡ. ಸಪೋರ್ಟಿಂಗ್ ನಮ್ಮ ಘೋಷಿಕೆ ಆದವು ಹೀ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್. ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕ್ರಸ್ಟಸಿಸ್. ಥ್ಯಾಂಕ್ ಯು ಸೋ ಮಚ್ ಕ್ರಸ್ಟಸಿಸ್, ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಊಟ ಮಾಡಲಿಲ್ಲ, ಇನ್ನೂ ಆಗಬೇಕು. ನಿಮ್ದಾಯ್ತಾ ಊಟ? ಏನು ಸ್ಪೆಷಲ್ ಘೋಷಿಕ್ ಅವರೇ? Like done. Thank you so much. फूलों का तारों का सबका कहना है, ये हजारों में मेरी बहना है, सारी उम्र हमें संग रहना है। फूलों का तारों का सबका कहना है, एक हजारों में मेरी बहना है। हमें संग रहना है। ला 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 ला
ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲಾವಣ್ಯ ಸಿಸ್ ನೀವು ಲೈವ್ ಮಾಡ್ತೀರಾ? ಜಗ್ಗು ಚಾನಲ್ ಹಾಯ್ ಸಂಗೀತ ದುರ್ಗಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜಗಣ್ಣ ಎಂಚೊಲ್ಲರು ಹೊನಸಾಂಡೆ ದಾದ ಸ್ಪೆಷಲ್ ಇನಿ ವೆಲ್ಕಮ್ ಟು ಮೈ ಲೈವ್ ಜಗಣ್ಣ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಉಳ್ಳೇರು. ಅಯ್ಯೋ ಲಾವಣ್ಯ ಲೈವ್ ಇಲ್ಲ ಪರೊಂದಿಲ್ಲ. ಜಗ್ಗಣ್ಣಗೆ ಎಂಚ ಗೊತ್ತು? ಜಗಣ್ಣ ಎಂಚ ಗೊತ್ತಿರಗ? ಲಾವಣ್ಯ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ. ಹೌದು ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಅವರು. ಜಗನ್ ಹೊನಸ್ ಮಲ್ತಾರೆ. ಯಾನಾರ್ನ ವಿಡಿಯೋ ತೂಪೆ ಅಂದೆ. ಓಕೆ ಓಕೆ. ഞാൻ ഏർനല്ല ഇനി വീഡിയോ തൂത്തുജി ഇത്ത് ജീപ്പ് ഇതേ പോതിത്തെ ಅಂಚೆನಿ ಏರ್ನಲ್ಲ ವೀಡಿಯೋ ತುವೆರಾಯಿ ಜಿಂಕ್ ಎಲ್ಲ ತೂಪೆ ವನಸ್ ಆಂಡ್ ಎನ್ನ ಪನೊಂದುಲ್ಲೇರು. ಓಕೆ ಓಕೆ ಜಗನ್ ದಾದೆ ಕಾಜಿಪ್ಪು ಜಗಣ್ಣ. ದಾದ ಸ್ಪೆಷಲ್ ಇತ್ತು ನೀನಿ ಚಿಕನಾ ಮಟನಾ? ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಕಂಬುಲೆಜ್ಜಿ ಜಗಣ್ಣ ಎತ್ತೆ ಕಂಬುಲೆ ಇಲ್ವಾ ಜಗಣ್ಣ? ಆಂಡ್ ಹತ್ತು ಹೌದು ಆವೋಡ. ಓಕೆ ಓಕೆ ಆವೋಡ. ಓಕೆ ಓಕೆ ಸರಿ ಸರಿ ಸಾರಿ ಓದ್ನಾಗ ಚೂರು ತಪ್ಪಾಂಡು ಆವೋಡು ಪನ್ನెండే. ಓಕೆ ಓಕೆ ఇంకా ಆಂಡ್ అందుకి తొయిలా కాండు. ఓకే ఆవోడు ఆవోడు ఇంగ్లీష్ బైదనతే ఆవుడు ಯಾರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಡ ಅಂದ ಎಣ್ಣೆ ಇರದ ಐಕ್ ಪಕ್ಕಲ ಆಂಡ್ ಪಲ್ನ ಕಾಂಡ್ ಅಂಚ ಆಂಡ್ ಎಂದಿ ಆನ್ ಎಣ್ಣೆ ನನ್ನ ಬರ್ಪಿ ವರ್ಷ ಕಂಬುಲ ಅಂದೆ ಮುಗಿನ ಕಂಬಿಲದ ಮುಗಿನ ನನ್ನ ಜಾತ್ರೆ ಪಾಡ್ದರೆ ಜಾತ್ರೆದ ನಾನು ಇನ್ನು ತೂತುಜಿ ಜಕಣ ಏರ ಇಂಕುಲು ಇತ್ತಜ ಇಂಕುಲು ಕೇರಳ ಕೊಂಚ ದೇವಸ್ಥಾನ ಪೋದಿತ್ತ ಇನ್ನು ಬಣ್ಣಗಿತ್ತೆ ಏಳಾರಾತನು ಅಂಚೆ ನನ್ನ ಮೊಬೈಲ್ ಚಾರ್ಜ್ ಇತ್ತು ಚಾರ್ಜ್ ದೀದಿನಿ ಬೈಯಡ್ ಲೈವ್ ಮಲ್ಪರ ಆಯ್ಜಿ ಅಂಚೆ ಚೂರಿತ್ತು ಅರ್ಧ ಗಂಟೆ ಮಲ್ಪು ಅಂದ್ ಬರ್ತೀನಿ ನಾನು ಜಾತ್ರೆ ವಿಡಿಯೋ ತೂಪೆ ಅವೇ ಜಗ್ಗಣ್ಣ ಎಲ್ಲ ಹಣ್ಣು ಮಾತ್ರ ಇತ್ತು ಅಂತೆ ಚಾರ್ಜ್ ಕಮ್ಮಿ ನನ್ನ ಒಂದು ಲೈವ್ ಅಂತ ಅದು ಚಾರ್ಜ್ ದೀವೋಡು ಬಕ್ಕಿನಿ ಸಾಕಾದು ಪೋತುನಿ ಜಗಣ್ಣ. ಗಾಡಿ ಇಡೀ ದಿನ ಗಾಡಿದೆ ಕುಲ್ದಿನತೆ ಅಂಚಿನಿ ಬೇಗ ನಿದ್ರೆ ಎಲ್ಲ ಬರು ಅಂಚ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಪೋಲಿ ಬಾಬಾ ಟಿವಿ ತುಲೆ ನಿದ್ರೆ ಬರ್ಪಣೆ ಹಾಂ ಜೆಪ್ಪ ಅವೇ ಇತ್ತೆ ಪುಲ್ ಟಿವಿ ತುಲೆ ಪುಲ್ ಓಡಿಗೆ ಹಾಪುಂಡ ಅವು ಬೇತೆ ಹೋಗುವ ಒಟ್ಟ ಸಿಚುವಲ್ಲಿ ಸೌರ ಜೋಶಿನ ತುಲ ಪೋ ಸೌರ ಜೋಶಿನ ಲಾಗ್ ತುಲ ಈರ್ನ ಮನಸ್ಸು ಇಜ್ಜಿ ಜಗಣ್ಣ ರಾಧೆ ಗೊತ್ತು ನಿಂಗೆ ನೀರು ಪರ್ದು ಜ್ಯೂಸ್ ಪರ್ದು ಅವೇ ಪೂರಣ್ಣತೆ ಪಂಚಿ ಜಿಂಜಿದು ಹೋದ್ನಿತ್ತು ಒನಸೆ ಬೊರ್ಚಿ ತೋಜು ಐಕಿತ ದಾಲೈತು ಒನಸು ಉಂಪುಜಿ ಆಂಡ ಉಂಪಿನಿ ಜೆಪ್ಪು ನಡೆಗೆ ನನ್ನ ಅಂತೆ ಪುರ್ತಾಕ. ಸ್ವಾತಿ ಲಾಗರ್ ಸೂಪರ್ ಪನೊಂದುಲ್ಲೇರು. ಸ್ವಾತಿ ಅಕ್ಕ ನಮಸ್ತೆ ಅವರೊಂದುಲ್ಲೇರು ನಮ್ಮ ಜಗ್ಗು ಅಣ್ಣೆ. ಸ್ವಾತಿ ಹಾಯ್ ಜಗ್ಗು ಬ್ರೋ ಪನೊಂದುಲ್ಲೇರು. ಹಾಯ್ ಲಾವಣ್ಯ ಅಕ್ಕ ಪನೊಂದುಲ್ಲೇರು. ಸಪೋರ್ಟಿಂಗ್ ಉಳ್ಳೇರು ನಮ್ಮ ಲಾವಣ್ಯ ಸಿಸ್. ಲಾವಣ್ಯ ಸಿಸ್ ಬ್ಯೂಟಿಫುಲ್ ಪನೊಂದುಲ್ಲೇರು. ಥ್ಯಾಂಕ್ ಯು ಲಾವಣ್ಯ ಸಿಸ್. ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಕಟಿಲದ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕ
ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ. ಸ್ವಾತಿ ಅಕ್ಕನ ವಿಡಿಯೋ ತೂದು ಬತ್ತಿನತೆ ನಂದೆ ಸ್ವಾತಿ ಸಿಸ್ನಲ್ ತೂತು ಜಾನಿ ಏರ್ನಲ್ ತೂತುಜಿ ವಿಡಿಯೋ. ಹಾಯ್ ಜಗ್ಗು ಬ್ರೋ ಬರಂದಿರಿ ನಮಸ್ತೆ ಮಲ್ತೊಂದುಲ್ಲೆ ನಮ್ಮ ಲಾವಣ್ಯ ಸಿಸ್ ಎಲ್ಲೆ ಪೂರ ಎಲ್ಲೆ ವಿಡಿಯೋ ತೂಪೆ ಲಾವಣ್ಯ ಸಿಸ್ನಲ್ಲಿ ತೂತುಜಿ. ಸ್ವಾತಿ ಸಿಸ್ನ ಮಾತ್ರ ಮಸ್ತಿ ನಾಡು ತೂತೀನಿ ಹೆಚ್ಚು. ದಾದ ಕಜಿಪ್ಪು ಎಂಕುಳದೇನಿ ವೆಜ್ ಎಂಕ್ಲೆಗ್ ಎನ್ನ ಪೊಪ್ಪ ಮಾಲೆ ಪಾಡ್ದೇರು ಜಗಣ ಮಲೆಗ್ ಪೋತೇರು ಅಂಚ ವೆಜ್ ದಾ ಇತ್ತೆ ಬತ್ತದ ದಾಲ್ನ ರೈಸ್ಲ ಮಲ್ತೀನಿ ನಾನು ವೈಟ್ ರೈಸ್ಲ ಅಪ್ಪಳ ಉಂಡು ಅಂಚ ಇತ್ತೆ ವೆಜ್ ಪೊಪ್ಪ ಮಲ್ಲಿರ್ದು ಬನ್ನೆ ಮುಟ್ಟ ವೆಜ್ ಇರೇದಾದೆ ಕಜಿಪ್ಪು ಇರಣ ಇಲ್ಲಡೆ ಪೋಡ ಅಂದತೆ. ಅನಿಲನ್ನೇ ಬರ್ತೀರು. ಹಾಯ್ ಅನಿಲನ್ನ, ಹಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಅನಿಲನ್ನ ವನಸಾಂಡೆ. ಮಾತಿರ್ಲ ಹಾಯ್ ಪನದುಲಿರ ಅನಿಲನ್ನೇ. ವನಸಾಂಡೆ ಅನಿಲನ್ನ ದಾದ ಸ್ಪೆಷಲ್ ಇನಿ ಎಂಕ್ ಟೊಮೆಟೊ ಸಾರು ಕೇಬೀಜ ಪಲ್ಯ ಪನೊಂದುಲ್ಲೆರ್ ಜಗ್ಗು ಹಣ್ಣೆ ಅಂದೆ ಹಿರೆಗ್ಲ ವೆಜ್ಜಾ. ಓಕೆ ಓಕೆ ಅಪ್ಪೆಯಿರೇನು ಕನನಿಲಿಕೆ ಹೊರತು ಬೋಡು ಭಕ್ತಿದ ಪೂಜೆನು ಸಂದಾವೋಡು ನಂದಿನಿ ತುದಿ ನೀರು ನಮ ಮೀಯೋಡು ನಮ ಮಲ್ತಿ ಪಾಪುಲಿನ ಮಾಜಾವೋಡು ಮೈನಿನಿಕೆ ಮಲ್ಲಿಗೆದ ಅಲಂಕಾರನೇ ಕನನಿನಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ತಿಕದ ಜಗದಂಬಿಕೆ ತುಳುನಾಡ ಕಾನಿಕದ ಜಗದಂಬಿಕೆ ಸಾರ ಸಾರ ಭಕ್ತರಿನ ಉಡಲಾದುನಿಪು ಅಪ್ಪೆ ಪುತ ಪೂಜೆ ಸಂದೈತ ಇರೆ ಪಾದೋಗೆ ಬರ್ಪಿನ ಕಷ್ಟಲೇನು ದೂರ ಮಲ್ತದು ಬುಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಒಂದು ಏರು ಲಾವಣ್ಯ ಮುಲ್ಕಿ ಸುರತ್ಕಲ್ ಲಾವಣ್ಯ ಸಿಸ್ ಸುರತ್ಕಲ್ದಾರೆ ಲಾವಣ್ಯ ಸಿಸ್ ನೀವು ಸುರತ್ಕಲ್ನವರ ಗೊತ್ತು ಚಿಂಕಾರ್ನ ಊರೋಲು. ಹಾಯ್ ಗುರು ಬ್ರೋ ಉಂಡರಾ ಗುರುವಣ್ಣೆ ಓಲುಲ್ಲೇರು ಗುರುವಣ್ಣೆ ಬೈಜ್ಜಿರತ್ತೆ ಗುರು ಬೈಜ್ಜಿರು ಜಗ್ಗೊಣ್ಣೆ ಬೈದೀನಿ
ಗುರು ಬೈದಾರಾ ಇಂಕ ಮೆಸೇಜ್ ಬರ್ಪುಜಿ SR ಲಾಗ್ದ ಅಣ್ಣೆ ಬತ್ತೀರು ಚಂದ್ರಶೇಖರ್ ಅಣ್ಣೆ ಬತ್ತೀರು ಅಣ್ಣ ಸಪೋರ್ಟಿಂಗ್ ಉಳ್ಳೇರು ಹಲೋ ಪನೊಂದುಲ್ಲೇರು ಅಣ್ಣ ಒಣಸ ಅಣ್ಣ ಒಣಸಾಂಡೆ ದಾದ ಸ್ಪೆಷಲ್ ಇನಿ ವೆಲ್ಕಮ್ ಟು ಮೈ ಲೈವ್ SR ಅಣ್ಣ ಶಾಪ್ ಉಡಿತ್ತೆ ಬತ್ತೆ ಅಂದೆ ತಿಲ್ಲಡೆ ಬರ್ತಾರಾ ಒನಸು ಆಂಡು ಪನು ಒನಸ ಆಂಡೆ ದಾದೆ ಕಜಿಪು ಅಣ್ಣ ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇನಿ ಲೈವ್ ಬರ್ಯಾತಜಿ ಯಾನಿನ್ ಇತ್ತಜಿ ಅಣ್ಣ ಇನಿ ಕೇರಳ ಪೊದಿತ್ತೆ ಅಂಚ ಬನ್ನಗಿತ್ತೆ ಒಂದು 7:30ಕ್ಕೆ ಬರ್ತೀನಿ ಅಂಚ ಬತ್ತದೀನಿ 5 ಗಂಟೆ ಲೈವ್ ಮಲ್ಪರ ಆಯ್ಜತೆ ಐಕಿತ್ತೊಂಚು ಅಂತೆ ಪೊರ್ತು ಲೈವ್ ಮಲ್ಪಗಂದು ಬರ್ತೀನಿ ಇತ್ತೆ ಒಂತೆ ಪೊರ್ತು ಲೈವ್ ಮಲ್ಪನ ಆತಿ ಬಕ್ಕ ಎಂಡ್ ಮಲ್ಪೊನು ಈರ್ ಮಲ್ದಾರೇನಿ ಲೈವ್ ಟೊಮೆಟೊ ಸಾರು ಪನೊಂದುಲ್ಲೇರು ಅಂದೆ ಓಕೆ ಓಕೆ ದಾನೆ ಪೋಯಿನಿ ಕೇರಳ ದೇವಸ್ಥಾನಕ್ಕೆ ಪೋಯಿನಣ್ಣ ಅವು ದಾದೆ ಪನ್ಪೆರವು ಆಯ್ತಾ ಪುದರೆ ಬರ್ಪುಜಿ ಭಗವತಿ ಕ್ಷೇತ್ರ ಉಂಡತೆ ಅಡೆ ಪೋಯಿನಿ ಆಯ್ತಾ ಪುದರ್ ಮಾ ಎಂಚಿನ ಬರ್ಪುಂಡಿ ಎಂಕೈತ ಪುದರೆ ಬರ್ಪುಜಿ ಮಾರ ನೆನೆ ಬರ್ಪುಜಿ ನೆನೆ ಪತ್ತನ ಪನ್ಪೆ ಒಕೊಂಜಿ ಮದ್ದೂರು ಪೋಡಂದು ಎನ್ನಿನಿ ಅವು ಆಯ್ಜಿ ಅವಳೆಂಗ್ಲೆ ಅವಳೆ ಲೇಟ್ ಆಂಡ್ ಒಂಜಿ ಪೂಜೆ ಇತ್ತನ ಅವಳು ಅವಳಿನಿ ಜಾತ್ರೆಗೆ ಇನ್ನು ಲಾಸ್ಟ್ ಜಾತ್ರೆ ಅಲ್ತ ಅಂಚ ಅವಳು ಏಪಲ ಬೇಗ ಪ್ರಸಾದ ಪುರ ಕೊರ್ಪೇರು 11 ಗಂಟೆಗೆ ಇನಿ ದಾದ ಪಂಡ ಜಾತ್ರೆದ ಹತ್ರ ಪ್ರಸಾದ ಎಂಕುಲು ಬರೆತಿನ ಪೂಜೆದ ಪ್ರಸಾದ ತಿಕ್ಕೆರೆ ಮಧ್ಯಾಹ್ನ 1:30ಕ್ಕೆ ಅಂಚೆಂಗ್ಲಿಗೆ ಮದ್ದೂರು ಪೋಯರ ಆಯ್ಜಿ ಅಂಚೆ ಎಂಕುಲು ಅವಳೆ ಮೂಜಿ ಮುಟ್ಟ ಅವಳೆ ಎಂಕುಲು ಪಂಡ ಆತ ರಶ್ ಜಾತ್ರೆ ಅತೆ ಅಂಚ ಮಸ್ತ್ ರಶ್ ಇತ್ತು ಜನ ಐದು ಬಕ್ಕ ಏತು ಗಂಟೆ ಒಂಜಿ ಗಂಟೆ ಪೂಜೆ ಅದು 1:30ಕ್ಕೆ ದೇವಸ್ಥಾನದ ಪೋಯರ ಎತ್ತಿನ ಎಂಕ್ಲೆ ಅಲ್ತದ್ದು ಪಿದೆ ಬತ್ತದು ಬಕ್ಕ ಪ್ರಸಾದ ಕೊರಿಯೇರು ಅಂಚ ಮದ್ದೂರುಗು ಓಡೆ ಯಾನು ಪೋತೆ ಅಂದೆ ಓಡೆ ಪೋತ ಮದ್ದೂರು ಪೋತಾರೆ ಕುಮಾರ್ ತಲ್ವಾರ್ಜಿ ಹಾಯ್ ರೀ ಮೇಡಮ್ ಅಂತ ಹೇಳ್ತಾರೆ ಹಾಯ್ ಕುಮಾರ್ ಅವರೇ ವೆಲ್ಕಮ್ ಟು ಮೈ ಲೈವ್
ಹೆಸರನ್ನ ಪೋಯರೆ ಈ ಒಡೆ ಪೋದಿತ್ತಾರೆ ಕೋಡೆ ಮದ್ದೂರುಗ ಕುಮಾರ್ ಅವರ ಇದ್ದೀರಾ? ಇದ್ರೆ ಕಮೆಂಟ್ ಮಾಡಿ. ಲೈಕ್ ಕೊಡದವ್ರು ಲೈಕ್ ಕೊಟ್ಟು ಬಿಡಿ. ಓಕೆ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ತಲ್ವಾರ್ ಅವರೇ, ನಿಮ್ಮದು ಚಾನಲ್ ಉಂಟಾ? ನೋ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಊಟ ಆಯ್ತಾ ತಲ್ವಾರ್ ಅವರೇ ನಿಮ್ಮದು? ಕುಮಾರ್ ಅವರೇ ಊಟ ಆಯ್ತಾ? ಊಟ ಕನ್ನಡ ದೇವರು ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ ಮಾರ್ರೆ, ದಾದಿ ಆಗಿಲ್ಲ. ಜಗಣ್ಣ ದಾದ ಆಗಿಲ್ಲ. ಆಯುಬ್ ಖಾನ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಆಯುಬ್ ಖಾನ್ ಅವರು, ವೆಲ್ಕಮ್ ಟು ಮೈ ಲೈವ್. ಊಟನೇ ಊಟ ಆತು ಜಗಣ್ಣ. ಯಾನ್ ಕುಮಾರ್ ಅನ್ನಡಕ್ಕೆ ನೀರ್ನ ಉಯಿರೆ ಕಡೆ ಬಂಡರತ್ತೆ ಜಗಣ್ಣ. ಊಟ ಆತು ಜಿದ್ದು. ಓಕೆ ಓಕೆ. ಊಟ ಆತು ಜಿರ ಉಣ್ಕನಮ್ಮ ಅವೇ. ಆಯುಬ್ ಅವರು ಊಟ ಆಯ್ತಾ? ಊಟ ಆಗಿಲ್ಲ ಆಯುಬ್ ಅವರೇ, ನಿಮ್ದಾಯ್ತಾ? ಏನು ಸ್ಪೆಷಲ್ ಇವತ್ತು? ಇಲ್ಲ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ನಾನು ಇಲ್ಲವ. ಇನ್ಸ್ಟಾ ಎಲ್ಲ ಇಲ್ಲ ನಂದು. ನಮ್ದು ಯೂಟ್ಯೂಬ್ ಮಾತ್ರ ಇರೋದು ಇದೊಂದು. ಇದು ಹೋದ್ರೆ ಮತ್ತೆ ನಾವು ಹೋಗುದು. ದಾಲ್ ರೈಸ್. ಓ ಹೌದಾ, ನಮ್ಗೆ ಕೂಡ ದಾಲ್ ರೈಸ್. ವೆಜ್ ಅಲ್ಲಿ ಅದೇ ಸೇರುದು, ಮತ್ತೆ ಯಾವ್ದು ಸೇರುದಿಲ್ಲ. ಹಾಗೆ ದಾಲ್ ರೈಸ್, ಹಪ್ಪಳ ಮತ್ತೆ. ಮತ್ತೆ ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಮಂಗಳೂರು ಬರ್ತೀರಾ? ಹಾಯ್ ದಿನೇಶ್ ಅಣ್ಣ, ವೆಲ್ಕಮ್ ಟು ಮೈ ಲೈವ್. ದಿನೇಶ್ ಅಣ್ಣ ಒನಸಾಂಡೆ ಇರ್ನಾ ದಾದ ಕಜಿಪು ದಾದ ಸ್ಪೆಷಲ್ ಇನಿ. ನೋಡಿ ಕುಮಾರ್ ಬ್ರೋ ಅವರೇ, ಇನ್ಸ್ಟಾಗ್ರಾಮ್ ನಮ್ದು ಜಗ್ಗಣ್ಣನದು ಇನ್ಸ್ಟಾಗ್ರಾಮ್ ಉಂಟತ್ತೆ, ಬೇಕಾದ್ರೆ ಕೊಡ್ತಾರಂತೆ ಅವರು. ದಿನೇಶ್ ಮಂಗಳೂರು ಸಪೋರ್ಟಿಂಗ್ ಡುಲ್ಲೇರು. ಥ್ಯಾಂಕ್ ಯು ದಿನೇಶ್ ಅಣ್ಣ. ಒನಸಾಂಡೆ ದಾದ ಸ್ಪೆಷಲ್ ಇನಿ. ಉಂಡರೆ ಅಕ್ಕ ಇಜ್ಜಿ ದಿನೇಶ್ ಅಣ್ಣ ಇನಿ ಪಿದೈ ಪೋದಿತ್ತತೆ ಕೇರಳದ ಅಂಚಿ ಅಂಚೆ ಇನಿ ನೀರು ಈ ಸಿಕ್ಕಿ ಕುಂಡತಿ ನೀರು ಜ್ಯೂಸು ಅವೇ ಪರ್ನಿ ಅವು ಓಲ್ ಪೂರ ಒಲ್ಪ ಜ್ಯೂಸ್ ತಿಕ್ಕುಡು ಅವೇನು ಪೂರ ಪರೊಂದು ಪೋಯ ಪರೊಂದು ಬತ್ತ ಇತ್ತಳತೆ ಬಡ ಪೂಜೆ ಅಂಚ ಆತನು. ಬೇಡ ಬೇಡ ಬೊರ್ಚಿಗೆ ಜಗಣ್ಣ, ಬೊರ್ಚಿಗೆ ಅರೆಗು. ಗುಡ್ ನೈಟ್ ಕುಮಾರ್ ಅವರೇ, ಗುಡ್ ನೈಟ್.
ಆಗ ಪೊಣ್ಣುಲ ಮಾತ್ರ ಇಂಟ ಕಂಬೋಲ ಆಯ್ನ ಅಂದು ತೋಜೋಡಿ ಜಗ್ಗಣ್ಣ ಈರ್ಲದಿ ಪುದರ್ ಚೇಂಜ್ ಮಲ್ತು ಬಲೆ ಈರು ಜಗ್ಗುರಾಣಿ ಪಾಡೊಂದು ಬಲೆ ಒಂಜಿ ಪುದರ್ ಅಪಗ ಅವಾಗ ಈರ್ಲ ಕೇಳುವೇರ್ ಒಂಜಿ ಬೀಡಿ ಕೊರ್ಲೆ ದಿನೇಶನ್ನ ಬೀಡಿಗೆ ಪೂರ ರಜೆ ಕೊರ್ತೆ ಬೀಡಿ ಇಜ್ಜೆ ಇನಿ ಬೀಡಿ ಇರಬೇಕಿದ್ರೆ ಕಂದಿಚ್ಚಿ ಕೋಡೆ ಕೊಡ್ತಿನಾರು ಇನಿತ್ತ ಪೋದು ಮತ್ತು ಬೀಡಿ ಕಟ್ಟಲ ಬಜೆ ಕಂತಿ ಪುಜಾನ್ ಯಾನ್ ಕಂತಿ ಬಕ್ಕ ನಮ್ಮ ಬೇಲೆ ಕ್ಲೀನ್ ಕಂತಿ ಬಕ್ಕ ಕೊರೋಡವು ಒಂಜಿ ತಿನ್ನವಡು ಕಾಲಿಗೆ ಎಂಚಿನ ಜಗ್ಗಣ್ಣ ಅಯ್ಯೋ ಎಂಡ ಯಾನ್ ಇನ್ಸ್ಟಾಗ್ರಾಮ್ ಇಜ್ಜಿ ಯಾನ್ ಇನ್ಸ್ಟಾಗ್ರಾಮ್ ಇಜ್ಜಿ ಈರುಳ್ಳಾರ ಜಗಣ್ಣ ಇನ್ಸ್ಟಾಗ್ರಾಮ್ ಈರಾ ಒಲಿಯ ಜಗಣ್ಣ ಇನ್ಸ್ಟಾಗ್ರಾಮ್ ರತಿ ದಿನೇಶ್ ಮಂಗಳೂರು ಬಾಯ್ ಪನದುಲೆ ದಾನೆ ದಿನೇಶ್ ಅಣ್ಣ ಬಿಸಿಯಾ ವನಸಾಡೆ ಇರ್ನಾ ವನಸಾಡೆ ದಿನೇಶ್ ಅಣ್ಣ ಒಂಜಿ ಬೀಡಿ ಕೊರ್ಲೆ ಬೀಡಿ ಇಲ್ಲ ಇವತ್ತು ಬೀಡಿಗೆ ರಜೆ ಇಜ್ಜಿ ಚಾನಲ್ ಇಜ್ಜಿಗೆ ಚಾನಲ್ ಉಂಡಕೆಂಡಿ ಚಾನಲ್ ಇಜ್ಜಿಗೆ ಸಪೋರ್ಟಿಂಗ್ ಐಡಿ ತೋಜೋಡು ನಿಂಗೆ ಗೊತ್ತು ಜಿ ನಾನು ಫಸ್ಟ್ ಬರ್ತೀನಿ ಈ ಜಗಣ್ಣ ಪಂಡೇರಾರೆ ಚಾನಲ್ ಇಜ್ಜಿ ಪಂಡೇರು ಕಮೆಂಟ್ ಓದು ಜಾರು ಓಲಿಯೇ ಕಮೆಂಟ್ ಬೈಜಿ ಎಂಕ್ ಕಮೆಂಟ್ ಬೈಜಿ ಈನ ಕಾಡಿ ಬೀಡಿ ಕೊರ್ಲೆ ಮಾತ್ರ ಕಮೆಂಟ್ ಬೈದೀನಿ ಬಕ್ಕ ಬಾಯ್ ಬಾಯ್ ರಡ್ಡೆ ಕಮೆಂಟ್ ಬೈದೀನಿ ಜಗಣ್ಣ ಏನೋಡಿದೆ ಮೂಲ ಕಮೆಂಟ್ ದ ಓದುವೆ ಓಲು ಓದು ಜಾರು ಪನ್ನಿ ಕೇನು ಜೇ ರಡ್ಡೆ ಕಮೆಂಟ್ ಬೈದೀನಿ ಜಗಣ್ಣ ದಿನೇಶ್ ಅಣ್ಣ ಇರ್ನ ಒಂಜಿ ಬೀಡಿ ಕೊರ್ಲೆ ಆತೆ ಬಕ್ಕೊಂಜಿ ಉಂಡಾರ ಅಕ್ಕ ಅವು ಬಕ್ಕೊಂಜಿ ಸಪೋರ್ಟಿಂಗ್ ಬರ್ತೇನೆ ಬಕ್ಕೊಂಜಿ ಹಾಯ್ ಆತೆ ಬತ್ತೀನಿ ಬೇತೆ ಕಮೆಂಟ್ ಇಜ್ಜಿ ಎನ್ನ ಇನ್ಸ್ಟಾಗ್ರಾಮ್ ಉಂಡು ಎರೆಲ ಕೊರ್ತುಜಿ ಬರೋದಲ್ಲ ಅಂದೆ ಅಂದೆ ಯಾನ್ ಎನ್ನ ಇಜ್ಜಿ ಇನ್ಸ್ಟಾಗ್ರಾಮ್ ಎನ್ನ ಹಸ್ಬೆಂಡ್ ಪುದಾಡಿ ಇತ್ತಡ ಯಾನ್ ಇನ್ಸ್ಟಾಗ್ರಾಮ್ ಎಂಕ ಪುರಾ ತುಂದಿಜ್ಜೆ ಎಂಕೆ ಅನ್ನ ಪಾರ್ಜಿ ಯಾನ್ ಅವನ್ ಡಿಲೀಟ್ ಮಾಡಿದೆ ಅಷ್ಟು ಹಸ್ಬೆಂಡ್ ಪುದಾಡಿ ಇತ್ತು ಒಂದು ಆರ್ನ ಮೊಬೈಲ್ ಅತ್ತೆ ಯಾರು ಹೊಸದಿತ್ತನ ಇಂಕೊಂದು ಕೊರಿಯರ್ ಬಟ್ ಯಾನ್ ಐಟ್ ಆತೊಂದು ಇಜ್ಜಿ ಆಕ್ಟಿವ್ ಅದು ಇಜ್ಜಿ ಇನ್ಸ್ಟಾಗ್ರಾಮ್ ಈ ವೈಟಿನೇ ಒಂದು ಮಲ್ಪೆರ ಅಪ್ಪುಜಿ ಎಂಕಿತ್ತೆ ಕೂಡ ಇನ್ಸ್ಟಾಗ್ರಾಮ್ ಪತ್ತದ ಅಂತ ಆದ ಮಲ್ಪನ್ ಪಲ್ನೆ ಮುಂದಿಟ್ಟೇ ಇತ್ತೆ ಬಾರಿ ಬಂಗೊಂಡು ಇದೊಂದು ಉಲ್ಲೆ ಓವು ದೇವಸ್ಥಾನ ಪೋಯಾರ ಅವು ಉಂಡತೆ ಭಗವತಿ ಕ್ಷೇತ್ರ ಎಂಕಾಯ್ತ ಪುದರೇ ಬರ್ಪುಜಿ ಮಾರ್ರೆ ಸರಿ ಕಟ್ಟು ತೂಂಡೈತೆ ಪುದರ್ ಬರ್ಪು ಆಯ್ತಾ ಪುದರ್ ದಾದ ಗೊತ್ತುಂಡೆ ಮಾ ಎಂಚಿನ ಉಂಡಿ ಭಗವತಿ ಕ್ಷೇತ್ರ ಗೊತ್ತುಂಡೆ ಅವಳು ಅಲ್ತ ಜಾತ್ರೆಗಿನಿ ಇನ್ನು ಲಾಸ್ಟ್ ಜಾತ್ರೆ ಎಂಕುಲು ಇಜಿನ 11 ಗಂಟೆ ಪ್ರಸಾದ ಕೊರ್ಪೇರ್ಗೆ ಅವಳು ಇನಿ ಎಂಕುಲು ಒಂಜರೆ ಮುಟ್ಟಲ ಅವಲಿ ಮಧುರುಗುಲ ಪೋಯರ ಐಜಿಂಕ್ಲಿ ಮಧುರ್ ಗಣಪತಿ ನಡೆ ಎಂಕುಲು ಅಡೆಲ್ಲ ಪೋದು ಬರ್ಕಂದೇನಿ ಮೂಲು ಎಂಕ್ಲಿ ಒಂಜಿ ಪೂಜೆ ಎತ್ತಂಡ ಅವು ಅದು ಪ್ರಸಾದ ತಿಕ್ಕರೆ 1 ಗಂಟೆ ಅಂಚೆ ಎಂಕುಲು ಬನ್ನಾಗಿತ್ತು 7 ಗಂಟೆ ಬಾಕಿ ನನ್ನ ಹಸ್ಬೆಂಡ್ ಬೇಲೆ ಪೋಯರತ್ನಿ ಇಜಿನ ಪೋದೆ ಬೈದ್ವ ಲೆಕ್ಕ ಬಾರ್ದು ಪೋತೀನಿ ಎಲ್ಲರಿಗೆ ಬರೋಡು 2 ದೇವಸ್ಥಾನಗಳ ಪೋದ ಆಯ್ಜಿ ಒಂಜಿ ದೇವಸ್ಥಾನ ಪಣ್ಣ ಪೋಡು ಭಗವತಿ ಕ್ಷೇತ್ರ ಗೊತ್ತುಂಡೆ ಅವು ಏನಮ್ಮ ಎಕ್ಕಡ ಮುಂಟ ಪುದರ್ ನೆನೆಪಿತ್ತಿನಿ ಇತ್ತೆ ಎಂಕ್ನೆ ಪುದರಿ ನೆನೆಪಿಜ್ಜಿ ಯಾಲ ಇನ್ಸ್ಟಾಗ್ರಾಮ್ ಆಕ್ಟಿವ್ ಇಜ್ಜಿ ಇರೇ ಗೊತ್ತಾಡತೆ ಅವು ಪ್ಲೇಸ್ ತೂದೆ ಅವು ಕೇರಳ ಅಂದು ಬಕೇರೆಲ್ಲ ಗೊತ್ತಾಯ್ಜವು ಎಂಗೊಳ ಅಕಲ್ದನೆಕೇನೆ ಪಲ್ಲೆ ತುಕ ಓವು ಒಂದು ಗಾಡಿಂದು ರೋಡ್ದ ಒಂದು ನಗ ಅಕ್ಲಿಗೆರೆಲ್ಲ ಗೊತ್ತಾಯ್ಜಿ ಪೋದು ಪೋದು ಬರೋದು ಉಪ್ಪರತೆ ಮುಂಚೆನೇ ಗೊತ್ತಾಣತೆ ಯಾಲ ಇನ್ಸ್ಟಾಗ್ರಾಮ್ ಆಕ್ಟಿವ್ ಇಜ್ಜಿ ಅಂದೆ ಜಗಣ್ಣ ಈಗ ಆಯ್ತು ಪದ್ಯ ಪದ್ಯ ಆಯ್ತು ಉದರಿ ಮುರಳಿ ದರ್ಶನ್ ಪೋದಿತ್ತೆ ಗೊತ್ತುಂಡೆ ದರ್ಶನ್ ಪಿಕ್ಚರ್ ಆಕ್ಟರ್ ಅವು ದೇವಸ್ಥಾನ ಪಿಕ್ಚರ್ ಆಕ್ಟರ್ ಡಿ ಬಾಸ್ ಪೋದಿತ್ತೆ ಇರತ್ತೆ ದರ್ಶನ್ ಅವು ದೇವಸ್ಥಾನ ಅವು ಕುದರೆ ಬರ್ಪುಜಿ ಮಾರೆ ಭಗವತಿ ಕ್ಷೇತ್ರ ಅಂದು ಗೊತ್ತುಂಡು ಅಲ್ತ ಜಾತ್ರೆ ಲಾಸ್ಟ್ ಜಾತ್ರೆ ಏನಿ ಮಸ್ತ್ ರಶ್ ಪಂಡ ಮಸ್ತ್ ರಶ್ ಅಲ್ತ ಪ್ರಸಾದ ಉಂಡತೆ ಒಂಜಿ ನಮ್ಮ ಇಂಚ ಕೊರ್ಪೆರು ಹೋಗೋತ್ರಿ ಒಂಜಿ ನಾನ್ ವೆಜ್ ದ ಪ್ರಸಾದ ಅವ್ಳು ಕೊರ್ಪಿನ್ಗೆ
ಬಕ್ಕ ಒಂಜಿ ನುಪ್ಪುದಲಕ ಒಂದು ಪಾಯಸದಲಕ ಬಕ್ಕ ಒಂಜಿ ಒಂದು ಬಜೀಲ್ ಪ್ರಸಾದ ಬಕ್ಕ ಒಂಜಿ ಒವ್ವ ಪೂಜೆ ಬರಿಪಾಯ್ತು ಎಂಗ್ ಲೈಕ್ ಒಂತೆ ಒಂದೆತ್ತ ನಾನ್ ವೆಜ್ ಪ್ರಸಾದ ಕೋರಿದಾಗೆ ಪ್ರಸಾದ ಕೊರ್ಪೇರು ಕಮೆಂಟ್ ಬರೋದಿಜ್ಜಿಂಕ್ ಕಮೆಂಟ್ ಮಲ್ತೊಂದುಲ್ಲಾರ ಕಮೆಂಟ್ ಬರೋದಿಜ್ಜಿ ಕನೀಲ ಭಗವತಿ ಅತ್ತಣ್ಣ ಇದು ಬುಧರ್ ಎಂಚಿನ ಬುಧರ್ ಮುರಣಿ ದರ್ಶನ್ ಸರ್ ಪೋದಿತ್ತೇರು ಡಿ ಬಾಸುಲೇರತೆ ದರ್ಶನ್ ಆರ್ ಪೋದಿತ್ತೇರು ಪಿಕ್ಚರ್ ಆಕ್ಟರ್ ಅವು ಬೈದಿತ್ತು ನೀ ಒಂದೆಟ್ಟು ಇನ್ಸ್ಟಾಡ್ ಪುರ ಮುರಣಿ ಏರು ಪುಂದೆ ಎಂಕಲ್ನ ಒಂದೆಟ್ಟು ಗ್ರೂಪ್ ಪಾಡ್ದಿತ್ತೇರು ವಾಟ್ಸಪ್ ಗ್ರೂಪ್ ಪಾಡ್ದಿತ್ತೇರು ಕನಿಲತ್ತು ಮಾಡಿ ಅಂಚಿನ ಆಯ್ತು ಪುದರೇ ನೆನೆ ಪಾಪುಚಿ ಅನಿತೆ ಮೊಬೈಲ್ ಉಂಡು ಏನ ಕಡೆ ವಿಡಿಯೋ ದೇದಿನ ಅಲ್ತಾ ಅನಿತೆ ಲೈವ್ ಉಡ್ಲೆ ಇಂಚಿನ ಮೊಬೈಲ್ ತೂತ್ ಪಂಪೇವು ಪುದರ್ ಬಾರಿ ಶೋಕ ದೇವೇನ ಬಲಿಪುರ ಸುವೇರ ಅಂಚ ಅಲ್ತು ಬನ್ನ ಲೇಟನ್ ಒಂಜಿ ದೇವಸ್ಥಾನ ಪೋಯರ ಆಯ್ಚಿ ಉಲ್ಲಾರೆ ದಿನೇಶ್ ಅಣ್ಣ ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ದಿನೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಉಳ್ಳೇರು ದಿನೇಶ್ ಅಣ್ಣೆ ಥ್ಯಾಂಕ್ ಯು ಸೋ ಮಚ್ ಮೊನಸಾಂಡೆಗೆ ಇದು ಪಂಚರತಿ ಮೊನಸಾಂಡೆ ಇಜ್ಜಂದು ಕನಿಲ ಭಗವತಿ ಅತ್ತು ಬರ್ಪುಜಿ ಮಾರ್ಲೆ ಸಪೋರ್ಟಿಂಗ್ ಉಳ್ಳೇರು ನಮ್ಮ ದಿನೇಶ್ ಬ್ರೋ ಎನ್ನ ಅಕ್ಕ ಅತ್ತೀರು ದಾಯೇ ದಾದಾಂಡು ದಿನೇಶ್ ಅಣ್ಣ ದಾದಾಂಡಿಯೇ ದಾದೆ ಕೋಪಡುಲ್ಲರಾ ಅಕ್ಕತ್ತ ದಾಯೇ ದಿನೇಶ್ ಬ್ರೋ ಪನೋಡ ಅಕ್ಕ ಪಂಡ್ರೆ ಬಲ್ಲೆ ಅಣ್ಣೆ ಪಂಡ್ರೆ ಬಲ್ಲೆ ಅತೆ ಓಕೆ ಬ್ರೋ ದಿನೇಶ್ ಬ್ರೋ ಪನೋಡ ಅತೆ ದಾಯೆ ಅಕ್ಕತ್ ಈ ರೀತಿ ಆನ್ಸರ್ ಪನೋಡು ಅಕ್ಕತ್ ದಾಯೆ ಬೀಡಿ ಕೊರ ದಿನೇಕ ಓದ್ಯಾರ ಬೀಡಿ ಇಚ್ಚಿ ನೀ ತಿರುಗೇರೆ ಪೋತಿನತೆ ಬೀಡಿ ಇರಪ್ಪಗೆರೆ ಕಂದಿಜಿ ಎಲ್ಲೇ ಪೋಡಿ ಇರಪ್ಪಗೆರೆ ಕಂಡ್ರೆ ನಾನು ಎಂಕಲ್ಲ ಅಲ್ಪದ ಜಾತ್ರೆ ಸ್ಟಾರ್ಟ್ ಆಪುಂಡು ಐದಕ್ಕೆ ಎಂಗಲ್ಲ ಒಂದು ಸಂಬಂಧದ ಮದ್ಮೆ ಉಂಡು ಅವು ಆಪುಂಡು ಬಕ ನಾಗಮಂಡಲ ಪುರುಂಡು ಎಂಗಲ್ಲ ಅಲ್ಪ ನಂಚೆ ನಾನು ಬೀಡಿ ಡೌಟ್ ಒಂಜಿ ಎಲ್ಲಂಜಿ ಕನ್ಪೆ ಆಗ ಬರ್ಪಿನವರ ಬೀಡಿ ಡೌಟ್ ತುಕಿ ಒಂಜಿ ಮೆಸೇಜ್ ಮಾಡ್ಬಿಡ ತುಕ ದಾಯ ಅಕ್ಕತ್ ಯಾನ್ ಅಂದಂದು ಓಕೆ ದಿನೇಶ್ ಬ್ರೋ ಪನೊಲೆತೆ ದಿನೇಶ್ ಹೆಂಗ್ ದಾದ ಗೊತ್ತುಂಡೆ ದಿನೇಶ್ ಪೂರ ಪನ್ಪೆತೆ ಏಕವಚನ ಅವು ದಾದ ನಿಂಗೆ ಸರಿ ತೋಜ್ಜಿ ದಿನೇಶ್ ಬ್ರೋ ಪನ್ಪೆ ಓಕೆ ಅಂದ್ ಸತ್ ಮೆಗ್ಗೆನೆನ್ನ ಯಾನ್ ಮಲ್ಲ ತುಪ್ಪಿರದ್ದು ಈರೆನ ಮೆಗ್ಗೆನೆ ಇಂಕ್ ದಾಲ ಬೇಜಾರಿಜ್ಜವು ಮೆಗ್ಗೆ ಒಂದ್ ಯಾನ್ ಬ್ರೋ ಪನ್ಪೆರೆ ದಿನೇಶ್ ಬ್ರೋ ದೇಗೊತ್ತು ನಾ ಹೊರರ ಬರ್ಪುಣ ಅನ್ನೆ ಬೇಜಾರು ಮಲ್ಪರೆ ಬಲ್ಲಿ ಏಕೀರ ಅನ್ನೆ ಪನ್ನಿ ಬಕ ಓಡೆ ಪೋಯಾರ ಗುಜರಾತ್ ಪೋಯಾರ ಗುಜರಾತ್ ಪೋದು ಬರ್ತಾರಾ ಅತ್ತ ಕೇರಳ ಪೋದು ಬರ್ತಾರಾ ಮೀನ್ದ ಬೇರೆ ಎಂಚುಂಡು ಮೀನಿಗಿತ್ತ ಪಿರಿಯತಿ ಎಂಕುಲು ಅಲ್ಪ ಬಣ್ಣ ಹಾಕಿ ಇನ್ನೊಂದು ಬತ್ತ ಮಾರೆ ಮೀನಿಂದ ರೇಟ್ ಭಯಂಕರ ಪಿರಿಯೋಡು ಮೀನು ಮಾತ್ರ ಉಂಡತ್ತೇ ತೇಡೆ ಅವು ಮುರು ಮೀನು ಪುರಿ ಏತು ಮಲ ಮೀನು ಗೊತ್ತುಂಡೆ ಬಂಡಸು
ತೂನಾಗ ಮಸ್ತ್ ಖುಷಿ ಅಪ್ಪ. ನಾನು ಮೀನು ತಿಂದ್ರೆ ಇಜ್ಜತೆ ಎಂಗ್ಲಿಗಿತ್ತೆ. ನೋಡಿ, ಹೈಡಲ್ಲಿ ಇರಬೇಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು 10 ನಿಮಿಷ ಇದ್ದೇನೆ, ಮತ್ತೆ ಎಂಡ್ ಮಾಡ್ತೇನೆ ಈಗ ಲೈವ್. ದಿನೇಶ್ ಅಣ್ಣ ಉಲ್ಲಾರ ಇತ್ತಿನ ಕಮೆಂಟ್ ಮಾಡ್ಲೇ. ಓ ಅಂದೆ ಹುಷಾರಿತ್ತು ಜೆ. ದಿನೇಶ್ ಅಣ್ಣ ಹುಷಾರಿತ್ತು ಜೆ. ದಾದಾಯಿನಿ ಎನ್ನು ಎಂಕ್ಲೆಗ್ ತರಕಾರಿ ಅಂದಂದು ಓಕೆ ಗೊತ್ತಾಂಡಿ ತರಕಾರಿ ಓಕೆ. ಒಂಜಿ ವನಸ ತರವಲ್ಲ ತಂಗಿ ತಂಬೂರೀಶ್ವರ ಬರಿದೆ ಬಾರಿಸದಿರು ತಂಬೂರಿ. ಗಂಜಿ ಹತ್ತು ಒಂಜಿ ದಿನತೆ ಗಂಜಿ ಉಂಡ್ರೆ ದಿನೋಲ ಗಂಜಿಯೇ ಅಂಕಲ್ ನಂಚಿ ಮೂಲ್ಪುರ ಒಂಜಿ ದಿನ ಗಂಜಿ ಉಂಡ್ರೆ ಅಂಚ. ಸರಸ ಸಲ್ಲಾಪದ ಗುರುಗುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ಪದಿಮೂಜಿ ದಿನ ಗಂಜಿ ಅಂದೆ ಎಂಕ್ಲೆ ಗಂಜಿ ಇಜ್ಜಿ ಎಂಗಲ್ನತ್ತೆ ಅಂಚೆ ಮುಲ್ಪಪುರ ದಾದ ಪಂಡ ಒಂಜಿ ದಿನ ಗಂಜಿ ಚಟ್ನಿ ಬಕ್ಕ ಇಂಚ ಉಣೋಲಿ. ಕೆಲವರು ಒಂಜಿ ವನಸುಲು ಉಪ್ಪುವೆರು ಅಂಚ. ಜಿಪುಣ ಅಂದ್ರೆ ಜಿಪುಣ ಈ ಕಾಲ, ಜಿಪುಣ ಅಂದ್ರೆ ಜಿಪುಣ ಈ ಕಾಲ. ಏನೇ ಗಿರವಿ ಇಟ್ರು ಎಷ್ಟೇ ಬಟ್ಟೆ ಕೊಟ್ರು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ. ಜಿಪುಣ ಅಂದ್ರೆ ಜಿಪುಣ ಈ ಕಾಲ. ಮಳೆ 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 ಎನ್ನ ರಡ್ಡನೆ ಮದಿಮೆ ಪಿಕ್ಸ್ ಆಂಡಕ್ಕ ಅಂದೆ ಅಂದೆ ನಂಜಿನ ಗೌಜಿ ಉಂಡು ಅತೆ ದಿನೇಶ್ ಅಣ್ಣ ಏಪ ಮದ್ಮೆ ಗೌಜಿ ಉಂಡ ಚಂಡ ದಿನೇಶ್ ಅಣ್ಣ ಏಪ ಮದ್ಮೆ ಐ ಇತ್ತೆ ಪೂಜತೆ ಇತ್ತೆ ಉಂದತೆ ಕರಾತೆ ಎನ್ನ ಸುರುತ ಬೊಡಿದಿ ಡೆತ್ತಾಯಲು ಅಂದೆ. ಹೋ ದಾನೆ ಹುಷಾರಿತ್ತು ಜೆ ದಾದಾಯಿನಿ. ಅತ್ತೆಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು 17. ಸೇಮ್ ಟು ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. ಮತ್ತೆ ಏನು ವಿಶೇಷ ಎಲ್ಲ ಊಟ ಆಯ್ತಾ TV17? ಸಂಧ್ಯಾ ಲಾಗ್ಸ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ರು. ಹಾಯ್ ಸಂಧ್ಯಾ. ಅತ್ತೆ ವನಸಾಂಡ ವನಸ ಆತಜಿ TV17
ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ TV17. ಸಂಧ್ಯಾ ದಾದಿ ಟಾಟಾ ಮಲ್ತುಂದುಲ್ಲರೆ ಹಾಯ್ ಪನೊಂದುಲ್ಲರೆ ಸಪೋರ್ಟಿಂಗ್ ಉಳ್ಳೇರು ಸಂಧ್ಯಾ ಸಿಸ್. ಸಂಧ್ಯಾ ಶರತ್ ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ಸಂಧ್ಯಾ ಸಿಸ್. ದಿನೇಶ್ ಅಣ್ಣ ಪೋಯಾರೆ ಉಳ್ಳರಾ ಏನ್ರಿ 17 ಅವರೇ ಊಟ ಆಯ್ತಾ ನಿಮ್ದು? ಮತ್ತೆ ವನಸ ಅಂಡೆ ನಂದಾಯ್ತು ವನಸ ಆಗ್ಲಿಲ್ಲವ, ನಂದು ಸುಮ್ಮನೆ ಹೇಳಿದ್ದು ನಾನು. ಇನ್ನು ಊಟ ಮಾಡಬೇಕು. ದಾಲ್ ರೈಸ್ ಹಪ್ಪಳ ಇವತ್ತು ವೆಜ್. ಓ ಅಂದೆ ಏತು ತಿಂಗಳದ ಗರ್ಭಿಣಿದ್ದೀನಿ 4 ಮಂತ್ ದಾನಾ? ಓ ಕಿಡ್ನಿ ಪ್ರಾಬ್ಲಮ್ అయినా ఓకే ಅಂದೆ ಮಸ್ತ್ ಸಮಯ ಅಂಡೆ. ಸಂಧ್ಯಾ ಅತ್ತೆ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್. ಕೋಪದಲ್ಲಿದ್ದಾರೆಯಾ TV17 ಸಂಧ್ಯಾ ಸಿಸ್ ಕೋಪದಲ್ಲಿದ್ದಾರೆ, ಮತ್ತೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗೀತಾ ಸಿಸ್ ಬಂದ್ರು, ಹಾಯ್ ಗೀತಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ನಾಗರಾಜ್ ಮೈಸೂರು ಬಂದ್ರು, ಹಾಯ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಯ್ಯೋ ವೆಜ್ ನನಗೆ ಬೇಡ. ಹೌದು ನಮಗೆ ಇವತ್ತು ವೆಜ್ ತಿನ್ನಲೇಬೇಕಲ್ಲ. ಗೀತಾ ಸಿಸ್ ಚಾನಲ್ ಉಂಟಾ? ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಊಟ ಆಯ್ತಾ ಎಲ್ಲರದು? TV17 ಗೊತ್ತಿಲ್ಲ ಸಿಸ್ ಎಲ್ಲರದು, ನಂದಾಗ್ಲಿಲ್ಲ, ಮತ್ತೆ ಯಾರ್ದೆಲ್ಲ ಆಗಿದೆ ಅಂತ ಗೊತ್ತಿಲ್ಲ ಊಟ. ನಿಮ್ದು ಚಾನಲ್ ಉಂಟಾ ಗೀತಾ ಸಿಸ್? TV17 ಅವರು ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಸಂಧ್ಯಾ ಅಕ್ಕ ಬಂದೊಂದುಲ್ಲೇರು, ನಮ್ಮ ದಿನೇಶ್ ಮಂಗಳೂರು ಸಪೋರ್ಟಿಂಗ್ ಉಳ್ಳೇರು. ನಾಗರಾಜ್ ಗೀತಾ ಹಾಯ್ ನಾಗರಾಜ್ ಅವರಂತ ಹೇಳ್ತಾ ಇದ್ದಾರೆ. ಗೀತಾ ಚಾನಲ್ ಇದೆ ಮ್ಯಾಮ್. ಓಕೆ ಇದೆ ಮ್ಯಾಮ್ ಅಂತ ಹೇಳ್ತಾ ಇದ್ರು. ಓಕೆ ಇನ್ನೊಂದು 5 ನಿಮಿಷ ಇರುವುದು. ನಾನು ಲೈವ್ ಎಂಡ್ ಮಾಡುವ ಟೈಮ್ ಆಯ್ತು. 5 ನಿಮಿಷ ಇದ್ದೇನೆ ಅಷ್ಟೇ. ಸಂಧ್ಯಾ ಇವತ್ತು ವೈಟಿಗೇನೆ ಬಂದಿಲ್ಲ, ಇವಾಗ ಬಂದಿದ್ದೀನಿ. ಹೌದಾ 17 ಏನು ಇವತ್ತು ಬಂದಿಲ್ಲ ನೀನು? ಬ್ಯುಸಿಯಾ? ಎಕ್ಸಾಮ್ ಏನಾದರೂ ಉಂಟಾ? ಸಂಧ್ಯಾ ಅತ್ತೆ ಲೈವ್ ಟೈಮ್ ಮೇಲೆ. ಸಂಧ್ಯಾ ಅತ್ತೆ ಈಗ 10 ಗಂಟೆಗೆ ನಾನು ಎಂಡ್ ಮಾಡ್ತೇನೆ, ಅವರು 10 ಗಂಟೆಗೆ ಲೈವ್ ಮಾಡ್ತಾರೆ. ಆಗ ಬನ್ನಿ 17. ನಾನು ಕೂಡ ಈಗೇನೆ ಬಂದದ್ದು. ಹೌದೌದು, ನಾವು ಕೂಡ ಈಗಲೇ ಬಂದದ್ದು, ನಾವು ಕೂಡ ಇರಲಿಲ್ಲ. ನಿಮ್ಮ ನೇಮ್ ಏನು? ನನ್ನ ನೇಮ ನಂದು ಸಂಗೀತ. ಸಂಧ್ಯಾ ಮಾಮಿ ಪನೊಂದುಲ್ಲೆ ದಿನೇಶ್ ಬ್ರೋ ಪನೊಂದುಲ್ಲೆ ಸಂಧ್ಯಾ ಮಾಮಿ, ಬಟ್ ಕೆಲಸ ಇಲ್ಲ. ಹೌದಾ? ಕಿರಣ್ ಅವರು ಬಂದರು, ರೋಲ್ ನಂಬರ್ 20 ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಕಿರಣ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಮತ್ತೆ ಏನು ವಿಶೇಷ? ಏನು ಊಟ ಮಾಡಿದ್ರಿ? ಊಟಕ್ಕೆ ಏನು ಸ್ಪೆಷಲ್ ಇವತ್ತು ಕಿರಣ್ ಅವರೇ? ಎಂಚಿನ ಬ್ರೋ ಈರ್ಲ ಮಾಮಿ ಪನ್ಪಿನ ಪೂರ ವೈಟ್ ಇಡಿ ಪೂರ ಮಾಮಿ ಆತೈತೆ. ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಿದ್ರೆ. ಹೌದೌದು, ನಮ್ಮದು ಹ್ಯಾಪಿಯೇ, ಯಾವಾಗಲೂ ಹ್ಯಾಪಿಯೇ ನಾವು. ಮತ್ತೆ ಕೆಲವೊಂದ್ಸಲ ಬೇಜಾರಾಗ್ತದೆಯಾ ಕಿರಣ್ ಅವರೇ? ಎಂತ ಹ್ಯಾಪಿಯೇ ನನಗೆ ಗೊತ್ತಾಗೋದಿಲ್ಲ ಕಿರಣ್ ಅವರೇ. ಕಿರಣ್ ಬ್ರೋ ಹ್ಯಾಪಿ ಬರ್ತ್ಡೇ. ನಾಗರಾಜ್ ಮೈಸೂರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ನಿಮಗೆ ಕೂಡ ವೆಲ್ಕಮ್ ಟು ಲೈವ್. ನಾನು ಹಾಗೆ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು 1 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ನಾನು ಹೋಗುದು. ಮಾಮಿ ಆದರೆ ಏನು? ಹೌದೌದು, ಮಾಮಿ ಆದರೆ ಏನು, ಅತ್ತೆ ಆದರೆ ಏನು ಅಲ್ವಾ? ವೈಟಿಯಲ್ಲಿ ಎಲ್ಲ ಮಾಮಿ. ಓಕೆ ಬಾಯ್ ಮ್ಯಾಮ್ ಗೀತಾ ಸಿಸ್ ಅಂತ ಹೇಳ್ತೇವೆ. ಓಕೆ ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. TV17 ಅನ್ನ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹೌದೌದು, 17ಗೆ ಎಲ್ಲರೂ ಹ್ಯಾಪಿ ಬರ್ತ್ಡೇ ಇಡಬೇಕು.
ಓ ಟೆಂಪಲ್ ಪೋಯಿನಿ ಈರು ಇಂದದಿ ಸಂಜೆ ಓ ಟೆಂಪಲ್ ಎಂಕ್ ಪುದರೇ ಬರ್ಪುಜಿದೆ ಯಾಕಡೆ ಮಾತೆಲ್ಲ ಕೇಳೋದಿಲ್ಲ ಓ ಟೆಂಪಲ್ ಐತ ಪುದರ್ ದಾದ ಹಿಂಗ್ ನೆನಪಿ ಬರ್ಪುಜಿ ಐತ ಪುದರ್ ಪನ್ನ ಪುದರ್ ಒಂಜಿ ಬಿ ಟೈಪ್ ಮಲ್ಪು ಎಂಕುಲು ದಾದೆ ಗೊತ್ತುಂಡೆ ಯಾರ್ಕೆ ಎಂಕುಲು ಎಂಕುಲು ಉಂಡದೆ ಮಧೂರುಗು ಪೋಯ ನೆನ್ನಿನಿ ಬಕ ಕುಳೊಂಜಿಟೆ ಭಗವತಿ ಕ್ಷೇತ್ರ ಪೋಯರ್ ಎತ್ತುಂಡು ಅವ್ಲು ದಾದಾಂಡು ಗೊತ್ತುಂಡೆ ಅವ್ಲು ಏಪಲ 11 ಗಂಟೆ ಪೂಜೆ ಅದು ಪ್ರಸಾದ ಕೊರ್ಪೆರ್ಗೆ ಇನಿ ದಾದ ಬಣ್ಣ ಅಲ್ತ ಜಾತ್ರೆ ಎಂಕುಲು ಪಣ ಎಂಗ್ಲೇ ಗೊತ್ತಿತ್ತು ಅಂಚ ಪ್ರಸಾದ ಕೊತ್ತಿಕ್ಕಿರಂಗಲ ಎಂಗ್ಲಿ 2 ಗಂಟೆ ಅಂಚೆ ಎಂಕುಲು ಅವಳೇ ಬಾಕಿ ಮಧುರು ಪೋಯರ ಅಜ್ಜಿ ಅಂಚ ಭಗವತಿ ಕ್ಷೇತ್ರ ಪೋದ್ ಬತ್ತೀನಿ ಒಂಜಿ ಅವು ಸಂಜೆ ಪುದಾರ್ ಪನ್ಗೆ ಎಂಕವು ಹಿಂಗ್ ನೆನಪಿ ಬರ್ಪುಜಿ ಮಂದಿ ಐತ ಪುದಾರ್ ಮುರಳಿ ದರ್ಶನ್ ಬಾಸ್ ಪೋದಿತ್ತಿದೆ ಡಿ ಬಾಸ್ ಅವು ದೇವಸ್ಥಾನ ಮಾಮಿ ಅಂದರೆ ಏನು ಅತ್ತೆ ಮಾಮಿ ಅಂದರೆ ಅತ್ತೆಯ ತುಳುವಿನಲ್ಲಿ ಮಾಮಿ ಕನ್ನಡದಲ್ಲಿ ಅತ್ತೆ ಥ್ಯಾಂಕ್ ಯು ಕಿರಣ್ ಅಣ್ಣ ಅಂತ ಹೇಳ್ತಾ ಇದೆ ಮಡಾಯಿ ಕಾವು ಆರ್ ಕೆ ಅವರೇ ಮಡಾಯಿ ಕಾವು ದಿನೇಶ್ ಅಣ್ಣ ಗೊತ್ತಾಂಡಿ ಪುದರ್ ಮಡಾಯಿ ಕಾವು ಭಗವತಿ ಅವಂದು ಒಂದೊಂದು ಅವೇ ಇತ್ತೆ ಗೊತ್ತಾಣೆಂಕ್ ಸಂಗೀತ ಅತ್ತೆ ನಿಧಾನವಾಗಿ ಮಾತಾಡಿ ಏಕೆ ಟಿ ವಿ 17 ನಾನು ನಿಧಾನವಾಗಿ ಮಾತಾಡೋದಲ್ಲ ನಾನು ಹೀಗೆ ಮಾತಾಡೋದು ಇದು ರೂಢಿಯಾಗಿ ಹೋಗಿದೆ ನನಗೆ ನಾನಿನ್ನು ನಿಧಾನವಾಗಿ ಮಾತಾಡಿದರೆ ಹೇಗೆ ಮಾತಾಡಿದೆ ಈಗ ತೋರಿಸ್ತೇನೆ ಇಲ್ಲಿ ಒಂದು ನಿಮಿಷ ನಿಧಾನವಾಗಿ ಮಾತಾಡಿ ಸಂಗೀತ ಅತ್ತೆ ಶಿವನಂದಿನಿ ಕನ್ನಡ ಲಾಗ್ಸ್ ಅಕ್ಕು ಅಂತ ಹೇಳ್ತಾ ಇದ್ದಾರೆ ಬೃಂದ ಸಿಸ್ ಈರ್ನ ಲೈವ್ ಇಜ್ಜೆ ಯಾನ್ ಏತ್ ತೂಪಿನ ಮಾರೆ ಲೈವ್ ಉಂಡಂದು ಈರ್ನ ಲೈವ್ ಬರಂದು ಏತ್ ದಿನ ಗೊತ್ತಿನ ಬೃಂದ ಸಿಸ್ ಈಜಿನ ಆ್ಯಪಲ್ಲಿ ಈ ಲೈವ್ ನೋಟಿಫಿಕೇಶನ್ ಬರ್ಪುಣಿತೆ ನೋಟಿಫಿಕೇಶನ್ಲ ಬರ್ಪುಜಿ ಇಂಕು ಗೊತ್ತುಂಡೆ ಅರ್ಥ ಆಗಲ್ಲ ನನಗೆ ಈಗ ನಾನು ಮಾತಾಡಿದಾಗೆ ಮಾತಾಡಬೇಕಾ ಟಿ ವಿ 17 ಎನ್ನ ಮಾಮುನ ಇಲ್ಲ ಅಲ್ಪನೆ ಇಪ್ಪುನಿ ಅಕ್ಕ ಈಗ ಅರ್ಥ ಆಯ್ತಾ ಅಂದೇ ದಿನೇಶ್ ಅಣ್ಣ ಎಕಡೆ ಪಂತೋಳದೆ ಎಂಗಳು ಪೋದು ಬೈದ್ವಾ ಅಯ್ಯೋ ರೋಬೋ ಥರ ಮಾತಾಡ್ತೀರಾ ಶ್ರೀ ಅತ್ತೆ ಇತ್ತೆ ಮಂತೆ ಲೈವ್ ಇನಿ ಫಸ್ಟ್ ಮಲ್ತೀನಾ ನೀನ ಚಾನಲ್ ಮೋನ ಆಂಡೆ ಬೃಂದಸಿಸ್ ಎಂಕಿಲ್ಲ ನೋಟಿಫಿಕೇಶನ್ ಬೈಜಿ ಬೃಂದಸಿಸ್ ಯಾನ್ ಏಪರ್ಜಿ ಕಾಪು ನೀರ ಲೈವ್ಗೆ ಬರೋಡು ಉಂಡರ ಲೈವ್ ಓನರ ಉಂತುಜಿ ಎಂಕ್ಲಿಂಡದೆ ಪಿದೇ ಪೋದಿತ್ತೆ ಕೇರಳಗ ಅಂಚ ಅದು ಗೊತ್ತುಂಡೆ ಬಣ್ಣ ಸಾದಿದ ಜ್ಯೂಸು ಸ್ಪ್ರೈಟ್ ಅವೇ ಪಾರ್ತುಳ್ಳತಿತ್ತೆ ಒನಸೆ ಬೊರ್ಚಿ ತೋಜು ಅಂಚ ಆತನು ಲೈವ್ ಮಲ್ಪುಜಿ ದಾನೆ ಬೃಂದಸಿಸ್ ಲೈವ್ ಮಲ್ಪುಜಾರು ಯಾನ್ ಕಾಪು ನೀರು ಮಲ್ಪುವರ ಇಜ್ಜನ್ ಆಂಡಿ ಅಂದೆ ಓ ಆಂಡು ಒಂದೇನಾ ಶಿವನಂದಿನಿಯ ಇಚ್ಚಿಯೇ ಮೋನು ಆತು ದಾನೆ ಮುರಡಿ ಪಂಡರಿ ನನ್ನ ತ್ಯಾಪುನ್ ಸ್ಯಾಂಡಿ ಅಕ್ಕ ಮನೊಂದುಲ್ಲೇರು ಸಂಜೆ ಉಲ್ಲಲ ಇಜ್ಜಲ ಗೊತ್ತುಜ್ಜಿ ಸಂಜೆ ಅಲ ಬೃಂದಸಿಸ್ ಬೈದೇರು ಮಡಾಯಿ ಕಾಲೇಜ್ ಕಲ್ತೀನಿ ಎನ್ನ ಮಾಮನ ಅಂದೆ ಮಡಾಯಿ ಕಾಲೇಜ್ ಕಲ್ತೀನಿ ಎನ್ನ ಮಾಮನ ಜೋಕುಲು ಕೇರಳ ಅವೇ ಮಡಾಯಿ ಕಾವು ಆರ್ ಕೆ ಅವರೇ ಮಡಾಯಿ ಕಾವು ಭಗವತಿ ಕ್ಷೇತ್ರ ಅಲ್ಲಿಗೆ ಹೋದದ್ದು ನಾವು ಮತ್ತೆ ಮದ್ದೂರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮದ್ದೂರಿಗೆ ಹೋಗ್ಬೇಕಂತ ಎಣಿಸಿದ್ದು ಅದಾಗಲಿಲ್ಲ ದಾದೆ ಸ್ಪೆಷಲ್ ಇನಿ ತರಕಾರಿ ಎನ್ನ ಪಪ್ಪ ಮಾಲೆ ಪಾಡ್ದೇರು ಶಬರಿಮಲೆಗೆ ಪೋತೇರು ಅಂಚೆ ಇನಿ ತರಕಾರಿ ಎಂಕ್ಲೆ ಆರ್ ಬನ್ನೆ ಪಪ್ಪ ಮಲೆಗೆ ಪೋದು ಬನ್ನೆ ಮುಟ್ಟ ತರಕಾರಿ ಯಾನ್ ಅಪ್ಲೈ ಮಲ್ತಿಜಿ ದಾಯೆ ಸಿಸ್ ಮಲ್ತಿಜಾರು ದಾನೆ ಮಲ್ತಿಜಾರು ಬೃಂದ ಸಿಸ್ಟರ್ ಆಯ್ ಪನೊಂದುಲ್ಲೇರು ಬಕೀರ್ ಬೃಂದಾವನ ದೇಟ್ ದಾಯೇರು ಒಂದು ಲೈವ್ ಮಲ್ಪುಜಾರು ವಾಚ್ ಅವರ್ ಆಂಡೆ ಐತಲ್ಲ ಸಂಧ್ಯಾ ಅಕ್ಕ ಎಂಚ ಉಲ್ಲರ್ ಪಂದಕ್ಕೆ ಏನೊಂದುಲ್ಲೇರು ನಮ್ಮ ಬೃಂದ ಸಿಸ್ ಏಪ ಬರ್ತೀನಿ ಊರುಡ್ದು ಯಾನ್ ಸೂಪರ್ ಪನೊಂದುಲ್ಲೇರು ತರಕಾರಿ ಜಾಸ್ತಿ ತಿನ್ನೆ ಅಂದು ತರಕಾರಿ ಜಾಸ್ತಿ ತಿನ್ನೋಡು ನಾನು ತರಕಾರಿ ಮೀನ್ ದಾತ್ ಸೇರುಜ್ಜಿಯೇ ದಿನೇಶ್ ಅಣ್ಣ TV 17 ಇದ್ದೀರಾ TV 17 ಹೋದ್ರಾ ಈರೇಂಚ ಒಲ್ಲಾರಕ್ಕೆ ಏನೊಂದುಲ್ಲೇರು ನಮ್ಮ ಅತ್ತೆ ಹಂಗೆ ಒಂದು ಸಾಂಗ್ ಆಡ್ಬಿಡು ಯಾವ್ದು ಬೇಕು 17 ಸಾಂಗ್ ನಿಮಗೆ ನೀವು ಹೇಳುವಂಥವರಾಗಿ ನಾವು ಹಾಡುವಂಥವರಾಗುತ್ತೇವೆ ಲೈವ್ ಮಲ್ಪುಡ ದಾದ ಮಾತ ರಿಟೇರಿ ಉಂಡು ಇನ್ನೊಂದಾತನೆ ಸಬ್ಬೇತ ಆತಂಡು ಪಲ್ನೆ 100 ಹುಡುಗಿತ್ತೆ
ಮಾಮಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಪದ್ಯ ಬೇಕಾ? ನನಗೆ ಯಾವುದು ಹಾಡು ಗೊತ್ತಾಗುದಿಲ್ಲ. ನಿಂಗೆ ಓಲ್ಡ್ ಬೇಡ ಅಲ್ಲ, ಈಗದು ಯಾವುದು ಗೊತ್ತಿಲ್ಲ ನನಗೆ. ಸ್ಕಿಪ್ ಮಾಡಿ ಎನ್ನ ಕಮೆಂಟ್ ಅಂದ ಓಲ್ ಸ್ಕಿಪ್ ಮಾಡಿ ಸಂಧ್ಯಾ ಈರಿ ಎಂಚ ಉಲ್ಲ ರವೇತಾ ಯಾನು ಸೂಪರ್ ಬೃಂದಾ ಸಿಸ್ಟರ್ ಆಯ್ಯಾ ಅವು ಕಮೆಂಟ್ ಸ್ಕಿಪ್ ಮಾಡ. ಓಕೆ ಓಕೆ ಅವೇತಾ ಸಂಧ್ಯಾ ಸರಿ ಆಯ್ತಾ. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಣ್ಣ ಪನೋರ್ಚಿ ಓಕೆ ಓಕೆ ಅಣ್ಣ ಪನ್ಪುಜಿ ಬ್ರೋ 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 ಅಯ್ಯೋ ನೆನೆಪಾಪುಜಿ ದಿನೇಶರೇ. ದಿನೇಶ್ ಅವರೇ ನೆನಪಾಗುದಿಲ್ಲವಾ ಬ್ರೋ ಬ್ರೋ ದಿನೇಶ್ ಅವರು ಅಂಚಾವೆ ಓಲ್ಡ್ ಪನ್ನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪನೋಡೆ. ಓ ಪನೋಡು ಓ ನಲ್ಲನೆ ಸವಿ ಮಾತೊಂದ ನುಡಿವೆಯಾ ನಾ ಏನನು ನುಡಿಯಲಿ ನಲ್ಲೆ ತಿಳಿಸೆಯಾ ನಾ ನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಒಂದು ಓಲ್ಡ್ ಸಾಂಗ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಗೊತ್ತುಜ್ಜಿ ಮಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಓ ಸಾಂಗ್ ಉಂಡು ಇದೇ ಸಾಂಗ್ನ. ಬೇರೆ ಯಾವ್ದು ಬೇಕಪ್ಪ ನಿನಗೆ ನೋಡಿ ನಾನು ನೋಡ್ತೇನೆ ಯಾವುದಾದ್ರು ಆಡ್ತೇನೆ ನಿನಗೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ನಮ್ಮ ದಿನೇಶ್ ಅವರು ಓಡಿ ಓಡಿ ಹೋಗ್ತಾ ಇದ್ದಾರೆ. ಓಡಬೇಡಿ ದಿನೇಶ್ ಅಣ್ಣ ಓಡಬೇಡಿ, ನಾನು ಪದ್ಯ ಹೇಳುವುದಿಲ್ಲ, ನೀವು ಓಡಬೇಡಿ ದಿನೇಶ್ ಬ್ರೋ ಓಡಬೇಡಿ, ನನಗೆ ನಿಮ್ಮ ನೆನಪೇ ಆಗುದಿಲ್ಲ. ಹ್ಯಾಪಿ ಬರ್ತ್ಡೇ ಟಿವಿ ಚಪ್ಪಾಳೆ ಚಪ್ಪಾಳೆ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ನನಗೆ ಕನ್ನಡ ಬರೋದಿಲ್ಲ. ಹೌದಾ ದಿನೇಶ್ ಬ್ರೋ ಕನ್ನಡ ಬರೋದಿಲ್ವಾ? ಮತ್ತೆ ನಾನು ಆಗದಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ. ಇವರು ಓಡಿ ಹೋಗ್ತಾ ಇದ್ದಾರೆ ನಮ್ಮ ದಿನೇಶ್ ಬ್ರೋ. ಸ್ಯಾಂಡಿ ಮಾಮಿ ಥ್ಯಾಂಕ್ ಯು ಸೇಮ್ ಟು ಯು ಸಪೋರ್ಟಿಂಗ್ ಅಲ್ಲಿದ್ದಾರೆ ನಾಗರಾಜ್ ಅವರು. ಮತ್ತೆ ವೆಲ್ಕಮ್ ಟಿವಿ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಹಿಂದಿ ಪಲ್ಲೆ ಅಂದೆ ಓಲ್ಡ್ ಇಂಡಿಯಾ. ಓಲ್ಡ್ ಹಿಂದಿ ಸಾಂಗಾ ಯಾವುದಪ್ಪ? तू शायर है मैं तेरी शायरी तू आशिक है मैं तेरी आशिकी तुमसे मिलने को दिल करता है तुमसे मिलने को दिल करता है वो मेरी साजना तू शायर है मैं तेरी शायरी. ನಾಗರಾಜ್ ಅವರು ಸಪೋರ್ಟಿಂಗ್ ಅದೇ. TV9 ಓದು ಅಂತ ಎಂತ ಓದುದಾ? ಮೋಕೆದ ಸಿಂಗಾರಿ ಪಲ್ಲೆ ಅವು ಬರ್ಪುಜಿಯೇ ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ ಯಾನ ಮೂಲೆ ಕಾತೊಂದುಲ್ಲೆ ಮದತು ಪೋಯನ ಓ ಪೊಣ್ಣ ನಿನ್ನ ಐದು ಪಕ್ಕ ಎಂಕಲ ಬರ್ಪೂಜಿ ಮೇರು ದಿನೇಶ್ ಬ್ರೋ ದಾಯ ಬಲಿಪುನು. ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ದು ಲೈವ್ ಇದ್ರೆ ಟೈಮಿಂಗ್ಸ್ ಹೇಳಿ ಆಯ್ತಾ ನಾಗರಾಜ್ ಅವರೇ. ದಿನೇಶ್ ಅವರು ನಮಸ್ತೆ ಪನ್ನೋದಿಲ್ಲ ದಾಯ ದಿನೇಶ್ ಬ್ರೋ ನಮಸ್ತೆ ಪನ್ಪಿನಿ. ತುಳು ಸಾಂಗ್ ಆಡಿ, ತುಳು ಸಾಂಗ್ ಅಷ್ಟೇ ಬರುದಾ? ಮತ್ತೆ ಇನ್ನೊಂದು ಆಡ್ತೇನೆ ಬೇಕಾದ್ರೆ. ಈಗ ಮತ್ತೆ ನಾನು ಎಂಡ್ ಮಾಡ್ದಾಯ್ತಾ ಲೈವ್. ಓಕೆ. ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ
ನಿನ್ನ ಮೂಡಲದಾರ ಮನೆಕ್ ಮೋಕೆದ ರಾಣಿಯ ಅಷ್ಟೇ ಬರುದು. ಓಕೆ, ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಅಯ್ಯೋ ಪನೊಂದುಲ್ಲೇರು ದಾದಾಂಡು ದಿನೇಶ್ ಬ್ರೋ, ಅಯ್ಯೋ ಪನೊಂದುಲ್ಲರು ದಾದಾಂಡು ಪನೊಲಿಯೇ ದಾದಾಂಡು ಪಂದು. ಓಕೆ, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಈ ಲೈವನ್ನು ಎಂಡ್ ಮಾಡುತ್ತಿದ್ದೇನೆ. ಮತ್ತೆ ನಾಳೆ ನಿಮ್ಮ ಭೇಟಿ ಬೆಳಿಗ್ಗೆ 8 ಗಂಟೆಗೆ ಬಂದು ಸಪೋರ್ಟ್ ಮಾಡಿ. ಲೈವ್ ಓನರ್ ನಮಸ್ತೆ ಪರೊಂದುಲ್ಲೇರು, ನಮಸ್ತೆ ಕಿರಣ್ ಕುಮಾರ್ ಅವರೇ, ಮತ್ತು ಎಲ್ಲರಿಗೂ ಕೂಡ ಗುಡ್ ನೈಟ್. ಸೂಪರ್ ಸಾಂಗ್ ಪರೊಂದಿರಿ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅಣ್ಣ. RK ಅವರೆಲ್ಲ ಇಲ್ವಾ? ಎಲ್ಲಿ ಹೋದ್ರು ಅವರು? ಹಾಡು ಹೇಳಿ ಕೇಳಿದ್ದು. TV17 ಇಲ್ವಾ? TV17 ಹೋದ್ರಾ? ಓಕೆ, ಬಾಯ್ ಆಲ್. ನಾಳೆ ಬೆಳಿಗ್ಗೆ 8 ಗಂಟೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ ಆಯ್ತಾ? ಗುಡ್ ನೈಟ್. ಓಕೆ, ಗುಡ್ ನೈಟ್ TV17, ಗುಡ್ ನೈಟ್ RK ಅವರೇ, ಗುಡ್ ನೈಟ್ ಕಿರಣ್ ಅವರೇ, ಅಕ್ಕ ಪನಂದುಲ್ಲೇರು. ಓಕೆ, ಬಾಯ್ ಆಲ್.